ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಚರ್ಚೆ ವಾರ್ಡ್ ಕಮಿಟಿಗೆ ಕೌಂಟ್ ಡೌನ್. ಈಗಾಗಲೇ ಏನು ಕರ್ನಾಟಕ ಹೈಕೋರ್ಟ್ನ ನಿರ್ದೇಶನದಂತೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವಾರ್ಡ್ ಕಮಿಟಿ ರಚಿಸಬೇಕಂತ ನಿರ್ಧಾರ ಆಗಿದೆ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಒಂದು ಸಂವಾದವನ್ನು ಆಯೋಜಿಸ್ತಾ ಇದ್ದೇವೆ. ಮುಖ್ಯವಾಗಿ ಮಂಗಳೂರಿನ ಅಥವಾ ಮಂಗಳೂರು ನಗರ ಪಾಲಿಕೆಯ ವ್ಯಾಪ್ತಿಯ ಸಾರ್ವಜನಿಕರಿಗೆ ಒಂದಷ್ಟು ಮಾಹಿತಿಗಳು ಲಭಿಸಬೇಕು ಅನ್ನೋದೇ ಈ ಒಂದು ಸಂವಾದದ ಉದ್ದೇಶ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಗೋಪಾಲಕೃಷ್ಣ ಭಟ್ ಅವರಿದ್ದಾರೆ. ಗೋಪಾಲಕೃಷ್ಣ ಭಟ್ ಅವರನ್ನು ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಜೆರಾರ್ಡ್ ಟವರ್ಸ್ ಇದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನೋಡುವ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ MG ಹೆಗ್ಡೆ ಅವರಿದ್ದಾರೆ, MG ಹೆಗ್ಡೆ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಈಗಾಗಲೇ ಯಾಕಂತ ಹೇಳಿದ್ರೆ ಮಂಗಳೂರು ಮಹಾನಗರ ಪಾಲಿಕೆಯು ಈ ಒಂದು ಹೈಕೋರ್ಟ್ ಆದೇಶ ಕೊಟ್ಟ ನಂತರ ಮಹಾನಗರ ಪಾಲಿಕೆಯ ಅವರ ಏನು ಮಾಸಿಕ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೂಡ ಕೈಗೊಂಡರು 2 ತಿಂಗಳ ಹಿಂದೆ. ನಾವು ವಾರ್ಡ್ ಕಮಿಟಿಯನ್ನು ರಚಿಸಲು ಸಿದ್ಧರಿದ್ದೇವೆ, ಅದಕ್ಕೆ ಬೇಕಾದ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ತೇವೆ ಅಂತ. ಸೊ ಆ ಸಂದರ್ಭದಲ್ಲಿ ಕೂಡ ನಾವೊಂದು ಸಂವಾದವನ್ನು ಇದೇ ರೀತಿಯಾಗಿ ಇಲ್ಲಿ ಏರ್ಪಡಿಸಿದ್ದೆವು. ಒಟ್ಟು ಈ ಒಂದು ವಾರ್ಡ್ ಸಮಿತಿ ಅದರ ಜವಾಬ್ದಾರಿಗಳೇನು, ಅದರ ಸ್ವರೂಪ ಏನು ಅನ್ನೋ ಬಗ್ಗೆ ನಾವು ಒಂದು ಬಾರಿ ಚರ್ಚೆ ಮಾಡಿದ್ದೇವೆ. ಬಟ್ ಸಾರ್ವಜನಿಕರ ಪಾರ್ಟಿಸಿಪೇಷನ್ ಮತ್ತಷ್ಟು ಆಗಬೇಕು. ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಈ ಒಂದು ವಾರ್ಡ್ ಸಮಿತಿಯಲ್ಲಿ ಭಾಗಿದಾರರಾಗಬೇಕು. ಆ ಮೂಲಕ ನಗರದ ಆಡಳಿತದಲ್ಲಿ ತಮ್ಮ ತಮ್ಮ ಜವಾಬ್ದಾರಿಯನ್ನು ಅಥವಾ ತಮ್ಮ ಭಾಗಿದಾರಿಕೆಯನ್ನು ತೋರಿಸಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಈ ಬಾರಿ ನಾವು ಈ ಒಂದು ಸಂವಾದವನ್ನು ನಡೆಸ್ತಾ ಇದ್ದೇವೆ. ಈ 3 ಮಂದಿ ಕೂಡ ಈ ಒಂದು ವಾರ್ಡ್ ಕಮಿಟಿ ಆಗಬೇಕನ್ನೋ ವಿಚಾರದಲ್ಲಿ ದಶಕಗಳ ಕಾಲದಿಂದ ಏನು ಧ್ವನಿ ಎತ್ತಿದವರು. ಸೊ ಹಾಗಾಗಿ ತುಂಬ ನಿಖರವಾಗಿ ಈ ವಿಚಾರವಾಗಿ ಅಥವಾ ಅಧಿಕೃತವಾಗಿ ಈ ಒಂದು ವಿಚಾರವಾಗಿ ಅವರು ಏನು ಮಾಹಿತಿ ಇರುವವರು, ಜೊತೆಗೆ ಅದರ ಬಗ್ಗೆ ಕಾಳಜಿ ಕೂಡ ಇರುವರು. ಸೊ ಹಾಗಾಗಿ ಈ ಸಂವಾದದಲ್ಲಿ ಇವರ ಭಾಗಿದಾರಿಕೆ ಕೂಡ ಭಾಗವಹಿಸ್ತಾ ಇರುವುದು ಕೂಡ ತುಂಬ ಅರ್ಥಪೂರ್ಣ ಅಂತ ನಾನು ತಿಳಿತಾ ಈ ಒಂದು ಸಂವಾದವನ್ನು ಈಗ ಆರಂಭದಲ್ಲಿ ನಾನು ಗೋಪಾಲಕೃಷ್ಣ ಭಟ್ ಅವರಿಂದ ಆರಂಭಿಸ್ತೇನೆ. ಸರ್, ಈಗ ನಾನು ಮೊನ್ನೆ ಕೂಡ ಕೇಳಿದ್ದೆವು, ನಾವು ಅದನ್ನೇ ನಿಮ್ಮ ಹತ್ರ ಮತ್ತೆ ಕೇಳುವಂಥದ್ದು. ಇದು ಮಹಾನಗರ ಪಾಲಿಕೆ ತನ್ನ ಸ್ವಂತ ಇಚ್ಛೆಯಿಂದ ಏನು ನಾವು ವಾರ್ಡ್ ಕಮಿಟಿಯನ್ನು ಮಾಡ್ತೇವೆ ಅಂತ ಮಾಡಿದ್ದು, ಅಥವಾ ಹೈಕೋರ್ಟ್ ಹೇಳಿದ ಒಂದು ಕಾರಣಕ್ಕಾಗಿ ಮಾಡಿದ್ದು? ಇದು ನಿಜವಾಗಿ ಹೇಳಬೇಕಂತ ಹೇಳಿದ್ರೆ, ಇದು ನಮ್ಮ ಕಾರ್ಪೊರೇಟರ್ಗಳಿಗಾಗಿ ಆಡಳಿತ ಪಕ್ಷವಾಗಲಿ ವಿರೋಧ ಪಕ್ಷ ಇದರ ಬಗ್ಗೆ ಯಾವುದೇ ಒಂದು ಒಲವಿಲ್ಲ. ಅವರು ಇದನ್ನು ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅದನ್ನು ಮುಂದುವರಿಸ್ತಾ ಬಂದ್ರು, ಮುಂದೂಡಲ್ಪಟ್ರು. ಯಾವಾಗ ಹೈಕೋರ್ಟ್ ಚಾಟಿ ಏಟು ಬೀಸಿತೋ, ನೀವು ಇಂಥದ್ರ ಮೇಲೆ ಮಾಡಲೇಬೇಕು ಅಂತ ಆರ್ಡರ್ ಕೊಡುವಾಗ ಇವರಿಗೆ ನಿವೃತ್ತಿ ಇಲ್ಲದಾಗೆ ಎದ್ದು ಬಿದ್ದು ಓಡ್ಕೊಂಡು ಬಂದು ನಿಮಗೋಸ್ಕರ ನಾವು ವಾರ್ಡ್ ಕಮಿಟಿ ಮಾಡ್ತೇವೆ, ಹಿರಿಯ ಸಭಾ ರಚಿಸ್ತೇವೆ ಅಂತೇಳಿ ಹೊರಟರು. ನಿಜವಾಗಿ ಕಾರ್ಪೊರೇಟರ್ಗಳಿಗೆ ಅವರ ಅಧಿಕಾರ ಅಂದ್ರೆ ಅವರು ಬರುವಂತ ಪರ್ಸೆಂಟೇಜ್ಗಳನ್ನು ಹಂಚಿಕೊಳ್ಳಲಿಕ್ಕೆ ತಯಾರಿಲ್ಲ ಅವರ ಗುಟ್ಟು. ಸೊ ನಿಜವಾಗಿಯೂ ನೀವು ನೇರವಾಗಿ ವಿಷಯಕ್ಕೆ ಬಂದುಬಿಟ್ರಿ. ಇದು ವಿಷಯ ಹೇಳ್ಬೇಕಾಗಿ, ಯಾಕಂದ್ರೆ ನೋಡಿ, ಇದರಲ್ಲಿ ವಾರ್ಡ್ ಕಮಿಟಿ ಏರಿಯಾ ಕಮಿಟಿ ಬಂದ್ರೆ ಅದರ ಜುಟ್ಟು ಸ್ವಲ್ಪ ಒಂದು 20% 30% ನಮ್ಮ ಈ 10 ಮಂದಿ ಮೆಂಬರ್ಗಳು, ಪ್ರತಿ ವಾರ್ಡ್ ಅಲ್ಲಿ 10 ಮೆಂಬರ್ಗಳು ಇರ್ತಾರೆ. ಅದರ ಮೇಲೆ ಸೊ ಯಾವುದೇ ಕಾಮಗಾರಿ ನಡಿಬೇಕಾದ್ರೆ ಇವರ ಪರವಾನಿಗೆ ಪರ್ಮಿಷನ್ ಬೇಕಂತ ಉಂಟು. ಇವರು ಇಲ್ಲದಿದ್ರೆ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಅವನೇ ಕಾರ್ಪೊರೇಟ್ ಜವಾಬ್ದಾರಿ ಅಂತ ಹೇಳುವ ಒಂದು ಬಲವಾದ ಒಂದಲ್ಲಿ ಕಾನೂನಿನ ಅಂಶಗಳಿದೆ. ಆ ಒಂದು ಕಾರಣದಿಂದ ಕಾರ್ಪೊರೇಟರಿಗೆ ಏನು ಮಾಡ್ತಾ ಇದ್ದಾರೆ, ಅವರ ಏರಿಯಾದಲ್ಲಿ ಅವನಿಗೆ ಬೇಕಾದ ರಸ್ತೆಗಳಿಗೆ ಅವನ ದೋಸ್ತಿಗಳ ಮನೆ ಕಾಂಕ್ರೀಟ್ ಹಾಕೋದು, ಬೇಕಾದೆಲ್ಲ ಅವನಿಗೆ ಅನುಕೂಲ ಎಲ್ಲಿರ್ತದೆ, ಅವನಿಗೆ ಜಾಸ್ತಿ ಓಟು ಎಲ್ಲಿ ಬರ್ತದೆ ಅಂತ ಒಂದು ಕಾಮಗಾರಿ ನಡೆಸ್ತಾ ಇದ್ದಾನೆ. ಈ ವಾರ್ಡ್ ಏರಿಯಾ ಸಭಾ ಮತ್ತು ವಾರ್ಡ್ ಕಮಿಟಿ ರಚನೆ ಆದರೆ ಅವನ ಒಂದು ಇದಕ್ಕೆ ಸ್ವಾಭಿಮಾನ ಮತ್ತು ಅವನ ಒಂದು ಇದಕ್ಕೆ ಏಕಚಕ್ರಾಧಿಪತ್ಯಕ್ಕೆ ಒಂದು ಭಂಗ ಬರ್ಬೋದು ಅಂತ ಆಸೆಯಿಂದ ಇವರೆಲ್ಲ ಒಗ್ಗಟ್ಟಾಗಿದ್ದಾರೆ. ಇಡೀ ಕಾರ್ಪೊರೇಟರ್ಗಳು ಎಲ್ಲ ಪಕ್ಷದವರು ಅದಲ್ಲಿ ಅವರು ಇವರು ಅಂತ ಹೇಳಿಲ್ಲ, ಆದಷ್ಟು ಮುಂದೂಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತೆ ನಮ್ಮ MCC ಸಿವಿಕ್ ಗ್ರೂಪಿನ ಅವರು ಉಗ್ರ ಹೋರಾಟ ಮಾಡಿ ಹೈಕೋರ್ಟ್ ಇಂದ ಇದು ತಂದ ಮೇಲೆ ಇಡೀ ಕರ್ನಾಟಕ ಅನ್ವಯ ಆಗುವಂತ ಒಂದು ಇದು ಕಾನೂನಾಗಿದೆ. ಹಾಗಾಗಿ ಬೇರೆಯ ಕರ್ನಾಟಕದ ಬೇರೆ ನಗರದವರು ಸಹ ನಮ್ಮ ಮಂಗಳೂರಿನ ನಾಗರಿಕರಿಗೆ ಕೃತಜ್ಞರಾಗಿರ್ಬೇಕು. ಮಂಗಳೂರು ಮೋಡಲ್ ಏನಾಗುತ್ತೆ ಅಂತ ನೋಡುವ. ಈಗ ಜೆರಾರ್ಡ್ ಟವರ್ಸ್ ಅವರೇ, ಈಗ ಹೈಕೋರ್ಟ್ ಹೇಳದೇ ಇದ್ದಿದ್ದರೆ ಈ ಒಂದು ವಾರ್ಡ್ ಸಮಿತಿ ರಚನೆ ಆಗುವ ಒಂದು ಪ್ರಕ್ರಿಯೆ ಹೀಗೆ ಮಹಾನಗರ ಪಾಲಿಕೆ ಮುಂದಾಗ್ತಾ ಇತ್ತಾ? ವಾರ್ಡ್ ಸಮಿತಿದು ಡ್ರೀಮ್, ನಾನು ಅದರಲ್ಲಿ ಭಾಗವಹಿಸಿದ್ದೇನೆ, ಯಾರು ಕೂಡ ನಂಬಲಿಕ್ಕಿಲ್ಲ. ಇದು 35-36 ವರ್ಷದ ಮೊದಲಿನ ವಿಷಯ. ಜೂಡಿತ್ ಮಸ್ಕರೇನಸ್ ಅನ್ಅಫಿಷಿಯಲ್ ಆಗಿ ಯಾವ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳದೆ ವಾರ್ಡ್ ಸಮಿತಿಗಳನ್ನು ಮಾಡಿ, ಆವಾಗ ಒಂದು 50,000 ರೂಪಾಯಿ ಖರ್ಚು ಮಾಡುವುದಾದರೂ ಕೂಡ ಒಂದು ಬಿಲ್ಡಿಂಗ್ನ ಅಡಿಯಲ್ಲಿ ಬೇಸ್ಮೆಂಟ್ ಅಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು 10-20 ಚೇರ್ ಇಟ್ಟು ಮೀಟಿಂಗ್ ಮಾಡಿ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದೆ.
ಜೂಡಿತ್ ಮಸ್ಕನಿಜಸ್ ಅವರು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಏನೋ ಮೆಂಬರ್ ಆಗಿದ್ದರು, ಆಮೇಲೆ ಒಂದು ಅವಧಿಗೆ ಉಪಮೇಯರ್ ಕೂಡ ಆಗಿದ್ದಾರೆ. ನನಗೆ ಅವರ ಮೇಲೆ ವೈಯಕ್ತಿಕವಾಗಿ ನಂತರದ ದಿನಗಳಲ್ಲಿ ನನಗೆ ತುಂಬಾ ಬೇಸರ ಉಂಟು. ಇದ್ರೂ ಕೂಡ ಇವತ್ತು ನಾವು ಅವರನ್ನು ನೆನಪಿಸಬೇಕಾದ ದಿವಸ. ಅದರ ನಂತರ ಇವರು ನಮ್ಮ ವಾರ್ಡ್ ಕಮಿಟಿಯ ಒಂದು ಕಾನ್ಸೆಪ್ಟ್ ಅನ್ನು ಆವತ್ತಿನ ಕಾಲದಲ್ಲಿ ಅವರು ಆ ಜನರ ಮುಂದೆ ಇಟ್ಟಿದ್ದರು ಅಂತ ನೀವು ಹೇಳೋದು. ಆದರೆ ಅದರ ನಂತರ ಏನಾಯ್ತು ಹೇಳಿದರೆ, ಈ ಕಾರ್ಪೊರೇಟರ್ನವರಿಗೆ ವಾರ್ಡ್ ಸಮಿತಿ ಅಂದ್ರೆ ಮುಳ್ಳಿದು ಗೆಲ್ಲು ಅಡ್ಡ ಇಟ್ಟಾಗೆ, ಅದನ್ನು ಮೆಟ್ಕೊಂಡು ಇವರಿಗೆ ಹೋಗ್ಲಿಕ್ಕೆ ಬೇಡ. ನಾನು ಇವತ್ತು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನೆಯನ್ನು ನಾನು ಹಾಕಿದ್ದೇನೆ. ಸೈಕಲ್ ಮತ್ತೆ ಹಳೆ ಸ್ಕೂಟರ್ ಅಲ್ಲಿ ಹೋದವರ ಹತ್ರ ಇವತ್ತು 30 ಲಕ್ಷದ ವಿಳಾಸಿ ಕಾರ್. ನಾನು 4.5 ಲಕ್ಷದ ಕಾರ್ ತಗೊಳ್ಬೇಕಾದ್ರೆ 35 ವರ್ಷ ನನ್ನ ತಲೆಯನ್ನು ಬಂಡೆಗೆ ಹೊಡೆದಿದ್ದೇನೆ. 35 ವರ್ಷ, ಅದು ಕೂಡ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ, ಮನೆಯಲ್ಲಿ ಮಲಗಲಿಲ್ಲ, ಕಂಬಳಿ ಹಾಕಿ ಬೆವರು ಸುರಿಸಿ 35 ವರ್ಷದ ನಂತರ 4 ಲಕ್ಷದ ಕಾರ್ ಬಂತು ನನ್ನ ಹತ್ರ. ಹಾಗಾದ್ರೆ ಇವರು ಬೈ ಓವರ್ ನೈಟ್ ಹೇಗೆ ಮಾಡಿದರೆ ಹೇಳಿದ್ದಾರೆ. ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ, ಮತ್ತೆ MG ಅವರು ಮಾತಾಡಲಿ. ಬಲ್ಮಠದಲ್ಲಿ 8 ವರ್ಷದ ಮೊದಲು ಇದು ನಮ್ಮ ಗೀತಾ ಸ್ಟೋರ್ ಇದು ರಸ್ತೆ, ಬೆಂದೂರುವೆಲ್ ಸರ್ಕಲ್ನಿಂದ ಸ್ವಾಗತ ಹೋಟೆಲ್ಗೆ ಹೋಗುವ ರಸ್ತೆ 8 ವರ್ಷದ ಮೊದಲು ಚರಂಡಿ ಆಗಿದೆ. ಈಗ ಕಾರ್ಪೊರೇಟ್ ಹೊಸ ಚರಂಡಿಗೆ ಗೀತಾ ಸ್ಟೋರ್ ನನಗೆ ಮಾಲಕರು ಇವತ್ತು ಹೇಳಿದರು, ನೋಡಿ ಈ ರೀತಿ ಆಗ್ತಾ ಉಂಟು. ನಾನು ಹೇಳಿದೆ ಎಲ್ರಿಗೂ ಒಂದೇ ಸೀಟ್ ಹೇಳಿದೆ. ಈ ಪ್ರಥಮ ಬಾರಿ ಯಡಿಯೂರಪ್ಪನವ್ರದ್ದು 100 ಕೋಟಿ ಬರುವಾಗ ಕಾಂಕ್ರೀಟಿಗೆ, ಆವಾಗ ನಾನೊಂದು ನನ್ನ ರಿಲಿಜನ್ ಅವರಲ್ಲ, ಸಮುದಾಯದವರು, ಇನ್ನೊಂದು ಸಮುದಾಯದ ವ್ಯಕ್ತಿಗೆ ಹೇಳಿದೆ, ನಾನು ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡ್ತೇನೆ, ಇದು ನಿಮ್ಗೆ ಲಾಭ ಇದ್ದ ಕಾರಣ ನೀವು ಚಪ್ಪಾಳೆ ಹೊಡಿತೀರಿ ಕಾಂಕ್ರೀಟಿಗೆ, ನಮ್ಗೆ ಜನರಿಗೆ ಇದರಿಂದ ನಾಳೆ ಸಮಸ್ಯೆನೇ ಬರ್ತದೆ. ಯಾಕಂದ್ರೆ ಎಲ್ಲ ಪೈಪ್ ಇತ್ತು ಅದರ ಒಳಗಡೆನೆ, ಕೇಬಲ್ ಒಳಗೆ, ನೀರಿದು ಪೈಪ್ ಒಳಗೆ, 60 ವರ್ಷ ಮೊದಲು ಮಾಡಿದ ಡ್ರೈನೇಜ್ ಅದರ ಒಳಗೆ, ಇವತ್ತು ಡ್ರಿಲ್ ಮಾಡಿ ಅದನ್ನು ಹೊಡಿತಾರೆ, ರಿಪೇರಿ ಮಾಡ್ತಾರೆ. ಈಗ ಈ ಎಲ್ಲಾ ಸಮಸ್ಯೆಗಳು ಸಾಲ್ವ್ ಆಗ್ಬೇಕಾದ್ರೆ ಈ ವಾರ್ಡ್ ಸಮಿತಿಯಿಂದಲೇ ಇನ್ನು ಮುಂದಕ್ಕೆ ಆಗ್ತದೆ. ಭಟ್ರು ಸರ್ ಹೇಳಿದಾಗೆ 30% ಅಲ್ಲ 40% ತನಕ ಸಮಸ್ಯೆ ಸಾಲ್ವ್ ಆಗ್ತದೆ. ಇವರ 99% ಕಮಿಷನ್ ಹೊಡೆಯುವ ಗುಟ್ಟು ಕೂಡ ನಮಗೆ ಗೊತ್ತಾಗ್ತದೆ. ಇದು MJ ಹೆಗ್ಡೆ ಅವರೇ, ಅದೇ ನಾನು ಮತ್ತೆ ರಿಪೀಟ್ ಆಗಿ ನಿಮ್ಮನ್ನು ಕೂಡ ಕೇಳುವಂಥದ್ದು, ಒಂದು ವೇಳೆ ಹೈಕೋರ್ಟ್ ಈ ಒಂದು ವಿಚಾರದಲ್ಲಿ ಒಂದು ಸ್ಪಷ್ಟವಾದ ನಿರ್ದೇಶನ ನೀಡದೆ ಏನು ಅದು ಕೂಡ ಮತ್ತೆ ಕೂಡ ಒಂದಷ್ಟು ಪುಲ್ ಆನ್ ಆಗ್ತಿದ್ದರೆ ಇವರು ಏನು ಮಹಾನಗರ ಪಾಲಿಕೆಯವರು ಅಂದರೆ ಎಲ್ಲ ಪಕ್ಷದವರು ಕೇಳುವಂಥದ್ದು ಈ ವಾರ್ಡ್ ಸಮಿತಿಯನ್ನು ರಚಿಸಲಿಕ್ಕೆ ಏನು ಮುಂದಾಗ್ತಾ ಇದ್ದಾರೋ? ಸಾಧ್ಯವೇ ಇಲ್ಲ. ಹಾಗೆ ಈಗ ಆ ಒಂದು ಇಚ್ಛಾಶಕ್ತಿ, ದೂರದೃಷ್ಟಿತ್ವ, ಪಾರದರ್ಶಕತೆಯ ಮನೋಭಾವನೆ ಇದ್ರೆ ಈ ಒಂದು ಹೈಕೋರ್ಟ್ ಆರ್ಡರಿಂದ ಇಡೀ ರಾಜ್ಯದಲ್ಲಿ ಮಾಡ್ತಾರೆ, ಅವರೇ ಮಾಡ್ತಾರೆ. ಮಾಡ್ಲಿಲ್ಲ ನೋಡಿ ಎಲ್ಲಿಯಾದ್ರು, ಎಲ್ಲರೂ ಫೈಟ್ ಮಾಡಿ ತಗೊಳ್ಬೇಕು ಇದನ್ನು. ನಮ್ಮ ದೇಶದ ಕಾನೂನು ಜಾರಿಗಾಗಿ 20 ವರ್ಷ ಕಳೆದೋಯ್ತು ಅದು ಅಲ್ವಾ? ಆ ಕಾನೂನು ಬಂದು ಒಂದು ಜಾರಿಗಾಗ್ಲಿಕ್ಕೆ 20 ವರ್ಷ. ಅದು ಕೋರ್ಟಿಗೆ ಹೋಗಿ ಯಾರ್ಯಾರೋ ದುಡ್ಡು ಖರ್ಚು ಮಾಡಿ ಪಾಪ ಅವರು ನಮ್ಮ ಊರಿನಲ್ಲಿ ವಾರ್ಡ್ ಕಮಿಟಿ ಮಾಡಿ ಅಂದ್ರೆ ನಮ್ಮ ದೇಶದ ಅವಸ್ಥೆ ಇದೆ. ಹಾಗಾಗಿ ವಾರ್ಡ್ ಕಮಿಟಿ ಹೇಳಿದ ಕೂಡಲೇ ಮೈ ಮೇಲೆ ಹಾರ್ತಾರೆ. ಅವರು ಇವತ್ತು ಬರ್ಲಿಕ್ಕೆ ಹೇಳಿದೆ, ಮತ್ತೆ ಆಗ್ಲಿಲ್ಲ. ಚಂದ್ರು ಅವರು ಅದ್ರ ಬಗ್ಗೆ ಗಟ್ಟಿ ಒಮ್ಮೆ ಮಾತಾಡುವಾಗ ಅವ್ರಿಗೆ ಫಿಸಿಕಲ್ ಥ್ರೆಟ್ ಕೂಡ ಕೊಟ್ಟಿದ್ರು. ಅಂದ್ರೆ ದೊಡ್ಡ ಒಂದು ನೆಕ್ಸಸ್ ಉಂಟಿದ್ರಲ್ಲಿ, ಹೌದು. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಒಂದೊಂದು ರಸ್ತೆಯಿಂದ ಹಿಡಿದು ಕಾಮಗಾರಿಗಳಲ್ಲಿಯೂ ಅದು ಇಡೀ ಜಗತ್ತಿಗೆ ಗೊತ್ತುಂಟು. ಈಗ ನನ್ನ ಮನೆ ಎದುರು ಒಂದು 80 ಮೀಟರ್ ರೋಡ್ ಮಾಡಲಿಕ್ಕೆ 5 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್. ನಾ ವಿಡಿಯೋ ಎಲ್ಲ ಮಾಡಿದೆ, ಫೇಸ್ಬುಕ್ಕಲ್ಲಿ ಹಾಕಿದೆ. ನಾನು ಅವನ ಹತ್ರ ಎಲ್ಲ ಡೀಟೇಲ್ಸ್ ಕೇಳಿದೆ. ಅದಕ್ಕೆ ಕಾಸ್ಟ್ ಬೀಳೋದು ವಿತ್ ಪ್ರಾಫಿಟ್ ಅವನಿಗೆ 2.5 ಲಕ್ಷ. ಆಗ ನಾನು ಹೇಳಿದೆ, ಲೆಕ್ಕ ಹಾಕಿದೆ, 80 ಮೀಟರ್ ರಸ್ತೆಯಲ್ಲಿ 2.5 ಬೇಡ 2 ಲಕ್ಷನೇ ಹೋಯ್ತು ಅಂತ ಇಟ್ಕೊಳ್ಳಿ. ಅವ ಹೇಳಿದ ಯಾರ್ಯಾರಿಗೆ ಕೊಡ್ಬೇಕಂತನೂ ಹೇಳಿದ. ಆ 2 ಲಕ್ಷ ರೂಪಾಯಿ ನೀವು ಕ್ಯಾಲ್ಕುಲೇಟ್ ಮಾಡಿ, ಈ ದೇಶದಲ್ಲಿ ಪ್ರತಿ ದಿವಸ ಎಷ್ಟು ಕಿಲೋಮೀಟರ್ ರಸ್ತೆ ಆಗ್ತದೆ, ಅದಕ್ಕೆ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಎಷ್ಟು ಕೋಟಿ ರೂಪಾಯಿಗಳು ಹೋಗ್ತದೆ ಅಂತ. ಹಾಗಾಗಿ ಇದನ್ನೆಲ್ಲ ಜನರೇ ಮಾಡಬೇಕೇ ಇನ್ನು ಹೊರತು ನಮ್ಮ ದೇಶದಲ್ಲಿ ವ್ಯವಸ್ಥೆಗಳು ಅದನ್ನು ಸರಿ ಮಾಡ್ತದೆ ಹೇಳಿದ್ರೆ ಕಷ್ಟ ಉಂಟು. ಈಗ ಓಕೆ 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 ಇದು ಗೋಪಾಲಕೃಷ್ಣ ಭಟ್ ಅವರೇ, ಈ ಒಂದು ವಾರ್ಡ್ ಸಮಿತಿ ಮಾಡಲಿಕ್ಕೆ ಈಗ ಅಂತಿಮವಾಗಿ ಮಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿದೆ. ವಾರ್ಡ್ ಕಮಿಟಿಯ ಏನು ಅಲ್ಲಿರುವ ಭಾಗಿದಾರರು, ಯಾಕಂತ ಹೇಳಿದ್ರೆ ಈಗ ಅಪ್ಲಿಕೇಶನ್ ಕೂಡ ಇದು ಮಾಡಿದ್ದಾರೆ, ಕಾಲ್ಫರ್ ಮಾಡಿದ್ದಾರೆ, ವಾರ್ಡ್ ಕಮಿಟಿಗೆ ಸದಸ್ಯರಾಗುವವರು ಏನು ತಮ್ಮ ಅರ್ಜಿಗಳನ್ನು ಕೊಡ್ಬೋದು ಅಂತ. ನಾನು ಕೇಳುವಂಥದ್ದು, ಈ ವಾರ್ಡ್ ಕಮಿಟಿಯಲ್ಲಿ ಈಗ ಒಬ್ಬರು ಸದಸ್ಯರಾದರೆ ಅವರ ಜವಾಬ್ದಾರಿ ಏನು, ಅವರ ಇತಿಮಿತಿಗಳು ಏನು ಅಂತ?
ಈಗ ನೋಡಿ ಅದರಲ್ಲಿ 10 ಜನ, ಒಂದು ವಾರ್ಡ್ಗೆ 10 ಜನ ಮೆಂಬರ್ಸ್ ಇರ್ತಾರೆ. ಹೌದು, ಅದರಲ್ಲಿ ಹೌದು, ಎಲ್ಲ ಸಮುದಾಯದವರಿಗೆ ರೆಪ್ರೆಸೆಂಟೇಷನ್ ಕೂಡ ಇರ್ತದೆ. ಜನರಲ್ಗೆ 3, ಮಹಿಳೆಯರಿಗೆ 3, ಹೌದು, SC/ST ಗಳಿಗೆ 2, ಮತ್ತೆ ಸಂಘ ಸಂಸ್ಥೆಗೆ 2, ಹೌದು. ಟೋಟಲ್ ಒಂದು 10. ಹೌದು, ಹೌದು. ಈ 10 ಮೆಂಬರ್ಗಳು ರೆಗ್ಯುಲರ್ ಈಗಿನ ನಮಗೆ ಗೊತ್ತಿದ್ದ ಪ್ರಕಾರ ತಿಂಗಳಿಗೆ ಒಮ್ಮೆ ಅಥವಾ 2 ತಿಂಗಳಿಗೆ ಒಂದು ಮಿನಿಮಮ್ ಒಂದು ಮೀಟಿಂಗ್ ಮಾಡಿಕೊಂಡು ಆ ಏರಿಯಾದಲ್ಲಿ ಆಗುವಂತ ಎಲ್ಲಾ ಕಾಮಗಾರಿಗಳ ಪಟ್ಟಿ ಅವರಿಗೆ ಆ ಸಮಿತಿಗೆ ಬರಬೇಕು. ಯಾವುದು ರಸ್ತೆ ಕಾಮಗಾರಿ ಇರ್ಬೋದು, ಚರಂಡಿ ಅಥವಾ ಯಾವುದೇ ಕಾರ್ಪೊರೇಟರ್ ಸಮಿತಿಯ ಒಪ್ಪಿಗೆ ಇಲ್ಲದೆ ಯಾವುದೇ ಕಾಮಗಾರಿ ಆ ವಾರ್ಡಿನಲ್ಲಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಒಂದು ಕಾನೂನೇ ಇದೆ. ಸೊ ಹಾಗಾಗಿ ಕಮಿಟಿಯವರು ಖಾಲಿ ನಾಮಕೆ ವಾಸ್ತೆ ಅಂತದ್ದು. ಈಗ ಬಟ್ ಆ ಕಮಿಟಿಗೆ ಯಾರ ಇರ್ತಾರೆ? ಅಧ್ಯಕ್ಷರು ಕಾರ್ಪೊರೇಟರ್ ಆಗಿರ್ತಾರೆ, ಪ್ಲಸ್ ಅಲ್ಲಿಗೆ ಒಂದು ನೋಡಲ್ ಆಫೀಸರ್ ಅಂತ ನಗರ ಪಾಲಿಕೆಯಿಂದ ಯಾರನ್ನು ನೇಮಕ ಮಾಡಿರ್ತಾರೆ. ಸೊ ಅಲ್ಲಿ ಸಹ ಒಂದು ಇದಿದೆ, ಗ್ರಿಪ್ ಇದೆ ನಗರ ಪಾಲಿಕೆ. ಅಲ್ಲಿ ಯಾವ ತರ ಆಫೀಸರ್ಗಳು ಯಾವ ಇಂಜಿನಿಯರ್ಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಶ್ನೆ. ಯಾಕಂದ್ರೆ ಎಲ್ಲರೂ 10ರೊಟ್ಟಿಗೆ 11 ಅಂತೇಳಿ ಆದ್ರೆ ನಿಮ್ಗೆ ಗೊತ್ತಲ್ಲ ಸರ್ ಈಗಿನ ಪರಿಸ್ಥಿತಿ. ಸೊ ಹಾಗೆ ಎಲ್ಲಾ ಕಾಮಗಾರಿಗಳಾಗಿ ಎಲ್ಲ ಇದಕ್ಕಾಗಿ ಒಂದು ಈ ಸಮಿತಿಯ ಅಪ್ರೂವಲ್ ಬಂದರೆ ಅಥವಾ ಎಲ್ಲರೂ ಒಪ್ಪಿಗೆ ನೀಡಿದ್ರೆ ಮಾತ್ರ ಅಲ್ಲಿ ಕಾಮಗಾರಿ ಸಾಧ್ಯ. ಸಪೋಸ್ ಆ ಇವರ ಒಪ್ಪಿಗೆ ಇಲ್ಲದೆ ಇವರು ಮಾಡಿದ್ರೆ ಅದಕ್ಕೆ ಅಲ್ಲಿ ನಾಳೆ ಜವಾಬ್ದಾರಿ ಕಾರ್ಪೊರೇಟರ್ ಅಥವಾ ಇಂಜಿನಿಯರ್ ಅಂತ ಹೇಳೋದು ಸ್ಪಷ್ಟವಾದ ಕಾನೂನು ಅಲ್ಲಿ. ಅದು ಈ ಸಮಿತಿ ಸಂವಿಧಾನ ಪ್ರದತ್ತವಾಗಿ ಅಧಿಕಾರ ಹೊಂದಿರುವ ಸಮಿತಿ, ಇದು ಜನ ಅರ್ಥ ಮಾಡಿಕೊಳ್ಳಬೇಕು. ಇಟ್ ಈಸ್ ಆಕ್ಟ್, ಅಲ್ಲ ರೈಟ್ ಅಲ್ಲ, ಆಕ್ಟ್ ಪ್ರಕಾರ ಸಂವಿಧಾನಬದ್ಧ ಪ್ರದತ್ತವಾಗಿ ಅಧಿಕಾರವನ್ನ ಈ ಸಮಿತಿ ಹೊಂದಿರುತ್ತದೆ. ಯಾಕೆಂದ್ರೆ ನನಗೆ ಆ ಸಮಿತಿಗೆ ಅಧಿಕಾರ ಬರುವುದು ಒಂದು ಕಾನೂನು ಕೊಟ್ಟಿರುವಂತದ್ದು. ಇದರಲ್ಲಿ 2-3 ಇದು ಉದಾಹರಣೆಗೆ ಒಂದು ಪಕ್ಷ ಒಂದು ಸಮಿತಿಯನ್ನ ಮಾಡ್ತದೆ, ಅದು ಪಕ್ಷಕ್ಕೆ ಸಂಬಂಧಪಟ್ಟ ಸಮಿತಿ ಆಗ್ತದೆ. ಸಾರ್ವಜನಿಕರೇ ಒಂದು ಸಮಿತಿ ಮಾಡಿಕೊಳ್ತಾರೆ, ಅದು NGO ಆಗ್ತದೆ. ಇದು ಹೇಳಿದ್ರೆ ಹೇಳ್ಬೋದು, ಕೇಳಿದ್ರೆ ಕೇಳ್ಬೋದು, ಅದನ್ನೆಲ್ಲ. ಆದ್ರೆ ಇದು ಇಟ್ ಈಸ್ ಎನಾಕ್ಟೆಡ್, ಆಕ್ಟ್ ಮೂಲಕ ನನ್ನನ್ನು ಅಲ್ಲಿ ಕೂತ್ಕೊಳಿಸಿದ್ವಿ 11 ಜನರನ್ನ. ಅದಕ್ಕೆ ಒಂದು ಕಾನೂನಿನ ಚೌಕಟ್ಟಿನಿಂದ ಅಧಿಕಾರ ಬಂದಿರೋದ್ರಿಂದ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸಬ್ಜೆಕ್ಟು ನಮ್ಮ ಬುದ್ಧಿವಂತ ಜನರು ಅದರೊಳಗೆ ಸರಿಯಾಗಿ ಹೋಗಿ ಕೂತ್ರೆ, ಸರಿಯಾಗಿ ನನ್ನ ಏರಿಯಾದಲ್ಲಿ ಒಳ್ಳೆ ಕೆಲಸ ಆಗಬೇಕು ಹೇಳೋ ಮನೋಭೂಮಿಕೆ ಇದ್ರೆ, ಇಲ್ಲ ನಂದು ಜಾತಿ, ನಂದು ಧರ್ಮ, ನಂದು ಪಕ್ಷ ಅಂತ ಕಚ್ಚಡಗಳಾಗಿ ಜಗಳ ತೆಕ್ಕೊಂಡು ಮತ್ತೆ ಯಥಾಸ್ಥಿತಿಗೆ ತಂದ್ರೆ ಇನ್ನೊಂದು ಜಿಲ್ಲಾ ಪಂಚಾಯತೋ ಆಗ್ತದೆ. ಇದು ಅಲ್ಲ, ಇದರಲ್ಲಿ ಈಗ ಏನಾಗ್ತದೆ ಗೊತ್ತಿಲ್ಲ ಸರ್, ಈಗ 99% ಮಂಗಳೂರು ನಾಗರಿಕರಿಗೆ ಇನ್ನೂ ವಾರ್ಡ್ ಕಮಿಟಿ ಏನು, ಅದರ ಕರ್ತವ್ಯಗಳೇನು, ಮಹತ್ವ ಏನು, ಅದರಲ್ಲಿ ಏನು ನಮ್ಮ ನಗರಕ್ಕೆ ಲಾಭ ಆಗ್ಬೋದು, ಜನರಿಗೆ ಏನು ಒಳ್ಳೇದಾಗ್ಬೋದು ಅಂತ ಇನ್ನೂ ಅವರಿಗೆ ಅರಿವಿಲ್ಲ. ಇದು ನಾಮಕೆ ವಾಸ್ತೆ ಇದು ಕೊಟ್ಟಿದ್ದಾರೆ, ಎಲ್ಲ ಆಗಿದೆ. ಇನ್ನೀಗ ಅದರಲ್ಲಿ ಏನಾಗ್ತದೆ ಅಂತಂದ್ರೆ ಕಾರ್ಪೊರೇಟರ್ ಅವನಿಗೆ ಬೇಕಾದ ಚೀಲಗಳನ್ನು ಅವನನ್ನು ತುಂಬಿಸಿ ಕೆಲವುಗಳು ಕಮಿಷನ್ಗೋಸ್ಕರ ಇದಾಗುವುದು ಅಥವಾ ನಾಮಕೆ ವಾಸ್ತೆ ಬೆದರುಗೊಂಬೆ ಅಂತ ಕೂತುಗೊಳಿಸುವ ಚಾನ್ಸಸ್ ಇದೆ. ಇದು ಜರಾಡ್ ಅವರು ಏನೋ ಮಾತಾಡ್ಲಿಕ್ಕೆ ಹೊರಟಿದ್ದೀರಿ. ಇಲ್ಲಿ ಎಷ್ಟು ಬೆದರುಗೊಂಬೆ ಆಗಿ ಕೂತರೂ ಕೂಡ 60 ಕಾರ್ಪೊರೇಷನ್ ನಮ್ಮ ವಾರ್ಡ್ಗಳ ಪೈಕಿ ಅರ್ಧದಷ್ಟು ವಾರ್ಡ್ಗಳಲ್ಲಿ ಸರಿಯಾಗಿ ನಡೀತಿದೆ ನನಗೆ ಭರವಸೆ. ಯಾಕೆ ಹೇಳಿದರೆ MK ಅವರು ಹೇಳಿದಾಗೆ ಇದು ಆಟ ಆಡುವ ಮಕ್ಕಳ ಆಟ ಅಲ್ಲ, KG ಮಕ್ಕಳಿದು. ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ನೋಡಿ ಸರ್, ನಾನು 4 ವರ್ಷದ ಮೊದಲು ಒಂದು ರೋಡ್ ಡಿಸ್ಟ್ರಾಯ್ ಮಾಡಿದ್ದಕ್ಕೆ ಕಾರ್ಪೊರೇಟ್ ಮೇಲೆ FIR ಹಾಕಿದರು. FIR ಆಗೋದ ಪೊಲೀಸ್ನವರು ಹೇಳಿದ್ದಾರೆ ಇದು ನಗರ ಪಾಲಿಕೆದು ವಿಷಯ, ನಾನು ತಗೊಳ್ದಿಲ್ಲ. ನಾನು ಹೇಳಿದ್ದೆ ನನಗೆ ಹಿಂಬರ ಬರೆದು ಕೊಡಿ, ನಾನು ಬೆಂಗಳೂರು DGPಗೆ ಭೇಟಿ ಆಗ್ತೇನೆ ಇವತ್ತು ರಾತ್ರಿ. ಹೇಗೆ ಕೊಟ್ಟರು? 3ನೇ ದಿವಸ ರೋಡ್ ರಿಪೇರಿ ಆಯ್ತು. ಇಂಥ ಅವೇರ್ನೆಸ್ ನನ್ಗೆ ಯಾವಾಗ ಏನಾಯ್ತು, ಹಣದ್ದು ತುಂಬಾ ಸಮಸ್ಯೆ. ಒಂದು ಪತ್ರಿಕಾಗೋಷ್ಠಿ ಕರೆಯುವ ಹೇಳಿದರೆ ನನ್ನ ಹತ್ರ 500 ರೂಪಾಯಿ ಕಿಸೆಯಲ್ಲಿಲ್ಲ. ಟು ಗಿವ್ ಎ ಮೆಸೇಜ್ ಟು ಆಲ್ ದ ವಾರ್ಡ್ಸ್, ಎಲ್ಲ ವಾರ್ಡ್ಗಳಿಗೆ ಈ ವಿಚಾರ ಹೇಳುವಂತೇಳಿ ಜೂಡಿತ್ ಮಸ್ಕರ್ ವಾರ್ಡ್ ಕಮಿಟಿ ಮಾಡಿದ್ದು ಯಾರಿಗೆ ಗೊತ್ತುಂಟು? ಇವತ್ತು ನಾನು ಅವರೊಟ್ಟಿಗೆ ಚುನಾವಣೆ ಕೆಲಸ ಮಾಡಿದವ. ಆದ ಕಾರಣ ಸಂಪೂರ್ಣವಾಗಿ ಇದು ವೈಫಲ್ಯ ಆಗುವ ಸಂದರ್ಭ ಇಲ್ಲ, ಖಂಡಿತವಾಗಿ. ಅದರ ಜೊತೆಯಲ್ಲಿ ಎಲ್ಲಿ ಎಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಬೇಕು, ಇವರ ಗುಟ್ಟು ಏನೆಲ್ಲ ಗೊತ್ತಾಗ್ತದೆ, ಅದು ಒಬ್ಬರ ಬಾಯಿಂದ ಒಬ್ಬರಿಗೆ ಹೋಗ್ತದೆ. ಈಗ ನಾನು ಸಣ್ಣ ಉದಾಹರಣೆ ಹೇಳುದಾದರೆ, ಡಿಮಾನಿಟೈಸೇಷನ್ ಟೈಮ್ ನಲ್ಲಿ ಒಬ್ರು ನನ್ಗೆ ಹೇಳ್ತಿದ್ದರು, ಅದು ಒಬ್ಬರು ಗಂಡ ಆಫೀಸಿಗೆ ಹೋಗಿ ಪ್ರೈಮ್ ಮಿನಿಸ್ಟರ್ ಅವರ ಕ್ವಾರ್ಟರ್ ಒಳಗೆ ಇದ್ದು 20 ಮಂದಿಯ ಪೈಕಿ ಅವ ಮನೆಗೆ ಬಂದ್ರೆ ಅವ ಒಂದು ಹೆಂಡತಿಗೆ ಹೇಳಿದರೆ ಸಾಕು ಇಂಥ ನಿರ್ಣಯ ಒಂದು ಆಗ್ತದೆ ಅಂತ ಹೇಳಿ. ಹೆಂಡತಿಯ ಬಾಯಿಂದ ನಾಳೆ ಮಾರ್ಕೆಟ್ ಅಲ್ಲಿ 4 ಹೆಂಗಸರಿಗೆ ಅದು ಹೋಗಿ ಆಯ್ತು. ಆದ ಕಾರಣ ದಿಸ್ ಈಸ್ ಗೋಯಿಂಗ್ ಟು ಗಿವ್ ಎ ರಿಸಲ್ಟ್ ಖಂಡಿತವಾಗಿ.
ಇಲ್ಲ ನಾನು ಹೇಳ್ತೇನೆ, ಸೋಷಿಯಲ್ ವರ್ಕರ್ಸ್ ನಾನು ಇದಕ್ಕೆ ಇದು ಸರ್ ಹೇಳಿ ಗೋಪಾಲಕೃಷ್ಣ ಭಟ್ ಇದು ನೋಡಿ, ಇದು ನಗರ ಪ್ರದೇಶದಲ್ಲಿ ಅಂದ್ರೆ ಪ್ಯೂರ್ ನಗರ ಅಂದ್ರೆ ಕೊಡಿಯಾಲ್ ಬೈಲು, ಶಿವಬಾಗ್ ಇಂಥ ಏರಿಯಾದಲ್ಲಿ ಟೋಟಲ್ ಫೇಲ್ಯೂರ್ ಆಗುವ ಅಂದ್ರೆ ಜೆರಾಲ್ಡ್ ಟವರ್ಸ್ ಅಂತ ಒಂದು 10 ಜನ ಇದ್ರೆ ಅಲ್ಲಿ ಸಕ್ಸಸ್ ಆಗ್ಬೋದಂತೆ. ಈಗ ಹೆಗ್ಡೆಯವರಿಂದ ಅಂತ ಸ್ವಲ್ಪ ಗ್ರಾಮಾಂತರ ಪ್ರದೇಶಗಳಲ್ಲಿ ನಿಜವಾಗಿ ಸಕ್ಸಸ್ ಆಗೋ ಚಾನ್ಸಸ್ ಇದೆ. ಅಲ್ಲಿ ಜನರಿಗೆ ಅವೇರ್ನೆಸ್ ಇದೆ, ನಮ್ಮ ಏರಿಯಾದಲ್ಲಿ ಏನ್ ಅಭಿವೃದ್ಧಿ ಆಗಬೇಕು ಏನಾಗಬೇಕು ಅಂತ ಹೇಳಿ. ಸ್ವಲ್ಪ ಗ್ರಾಮಾಂತರ ಇರುವಂತ ಕಾರ್ಪೊರೇಷನ್ ಏರಿಯಾಗಳು, ಉದಾಹರಣೆಗೆ ಪಚ್ಚನಾಡಿ ಇರ್ಬೋದು ಅಥವಾ ಬೋಂದೇಲಿ ಇರ್ಬೋದು. ನಗರ ಪ್ರದೇಶಗಳಲ್ಲಿ ಏನಾಗ್ತದೆ, ಎಲ್ಲ ಫ್ಲಾಟ್ ಅಲ್ಲಿ ವಾಸಿಸುವವರು ದೊಡ್ಡ ಕಾರಲ್ಲಿ ಹೋಗ್ತಾರೆ, ಅವರಿಗೆ ಊರು ಮುಳುಗಿದ್ರು ಏನ್ ತೊಂದರೆ ಇಲ್ಲ, ಏನಾದ್ರೂ ಏನಿಲ್ಲ, ಯಾವುದಕ್ಕೂ ತಲೆಗೊಡದಂತ ಒಂದು ವರ್ಗ ಮಂಗಳೂರಲ್ಲಿದೆ. ಅಂತ ಇರುವುದಲ್ಲಿ ಕಾರ್ಪೊರೇಟರ್ಗಳು ಅವರಿಗೆ ಬೇಕಾದಾಗೆ ಮಾಡ್ಲಿಕ್ಕೆ ಉಂಟು, ಮತ್ತೆ ಜನರ ಭಾಗವಹಿಸುವಿಕೆ ಅಲ್ಲಿ ತುಂಬಾ ಕಡಿಮೆ ಇರ್ಬೋದು ಅಂತೇಳಿ ನನಗೆ ಅಭಿಪ್ರಾಯ. ಅದು ಟವರ್ಸ್ ಅವರು ನಾವು ಚರ್ಚೆಯನ್ನು ಮುಂದುವರಿಸುವ ಸಣ್ಣ ಬ್ರೇಕ್ ನಂತರ ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಒಂದು ವಾರ್ಡ್ ಸಮಿತಿಯಲ್ಲಿ ನಿಮ್ಮ ಪಾರ್ಟಿಸಿಪೇಷನ್ ಏನು ಮತ್ತು ಯಾಕೆ ಮತ್ತೆ ಅದರ ಮಹತ್ವ ಏನು ಅನ್ನೋದು ಕೂಡ ನಾವು ಚರ್ಚೆ ಮಾಡ್ಲಿಕ್ಕೆ ಈಗ ಒಂದು ಸಣ್ಣ ಬ್ರೇಕ್. ವಾರ್ಡ್ ಕಮಿಟಿಗೆ ಕೌಂಟ್ ಡೌನ್ ಈ ಒಂದು ಸಂವಾದವನ್ನು ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಏನು ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಗೋಪಾಲಕೃಷ್ಣ ಭಟ್ ಅವರು, ಆಮೇಲೆ ಜೆರಾಲ್ಡ್ ಟವರ್ಸ್ ಅವರು ಮತ್ತು MG ಹೆಗ್ಡೆ ಅವರಿದ್ದಾರೆ. ವೀಕ್ಷಕರೇ, ಈಗಾಗಲೇ ನಾವು ಈ ಒಂದು ವಾರ್ಡ್ ಕಮಿಟಿ ರಚನೆ ಅದು ಎತ್ತ ಏನು ಹೇಗೆ ಯಾವ ರೀತಿ ಅನ್ನೋ ಬಗ್ಗೆ ಮಾತಾಡ್ತಾ ಇದ್ದೇವೆ. ಕರ್ನಾಟಕ ಹೈಕೋರ್ಟ್ ನೀಡಿದಂಥ ಒಂದು ತೀರ್ಮಾನದ ಹಿನ್ನೆಲೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯು ತನ್ನ ಎಲ್ಲ 60 ವಾರ್ಡ್ಗಳ ವ್ಯಾಪ್ತಿಯಲ್ಲಿ ವಾರ್ಡ್ ಕಮಿಟಿ ಮಾಡಬೇಕಂತ ತೀರ್ಮಾನಕ್ಕೆ ಬಂದಿದೆ. ಆ ರೀತಿಯಾಗಿ ಒಂದು ನಿರ್ಣಯವನ್ನು ಕೂಡ ಅವರು ಅಂಗೀಕಾರ ಮಾಡಿದ್ದಾರೆ ಪಾಲಿಕೆಯ ಪರಿಷತ್ ಸಭೆಯಲ್ಲಿ. ಅದರ ಏನು ಮುಂದುವರಿದ ಭಾಗವಾಗಿ ಈಗಾಗಲೇ ಮಹಾನಗರ ಪಾಲಿಕೆಯವರು ಒಂದು ಸಾರ್ವಜನಿಕ ಪ್ರಕಟಣೆ ನೀಡಿ ಏನು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂಥ ನಾಗರಿಕರು ಈ ಒಂದು ವಾರ್ಡ್ ಕಮಿಟಿಯಲ್ಲಿ ಸದಸ್ಯರಾಗಲು ಅರ್ಜಿ ಸಲ್ಲಿಸಬಹುದು ಅಂತ ಕೂಡ ಪ್ರಕಟಣೆ ಕೊಟ್ಟಿದ್ದಾರೆ. ಅದು ಈಗಾಗಲೇ ಅದಕ್ಕೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ನಡೀತಾ ಉಂಟು. ಮೊನ್ನೆ 2ನೇ ತಾರೀಕಿನಿಂದ ಏನು ಈ ಒಂದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆರಂಭಗೊಂಡಿದ್ದು, ಅದು 15ನೇ ತಾರೀಕು ತನಕ ನಡೀಲಿಕ್ಕೆ ಇದೆ. 17ನೇ ತಾರೀಕು ತನಕ ಅಂದರೆ 15ನೇ ತಾರೀಕು ತನಕ ನೀವು ಅರ್ಜಿಗಳನ್ನು ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಳ್ಬೋದು. ಬಟ್ 17ನೇ ತಾರೀಕು ತನಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತ. ಸಲ್ಲಿಸಲಿಕ್ಕೆ ಮಂಗಳೂರಿನ ಏನು ಮುಖ್ಯ ಪ್ರಧಾನ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ, ಅನಂತರ ಸುರತ್ಕಲ್ನ ಕಚೇರಿಯಲ್ಲಿ ಮತ್ತು ಕದ್ರಿ ಕಚೇರಿಯಲ್ಲಿ ಅದನ್ನು ಅಪ್ಲಿಕೇಶನ್ ಕೊಂಡೋಗಿ ಕೊಡಬಹುದು ಅಂತ ಅದರಲ್ಲಿ ಮಾಹಿತಿ ಇದೆ. ಜೊತೆಗೆ ಈ ಒಂದು ವಾರ್ಡ್ ಕಮಿಟಿಯಲ್ಲಿ ಬೇರೆ ಬೇರೆ ವಿಭಾಗದ ಮೀಸಲಾತಿಗಳು ಕೂಡ ಇದ್ದಾವೆ. SC ಸಮುದಾಯದವರಿಗೆ 1, ST ಸಮುದಾಯದವರಿಗೆ 1, ಮಹಿಳೆಯರಿಗೆ 3, ಆಮೇಲೆ ಸಂಘ ಸಂಸ್ಥೆಯವರ ರೆಪ್ರೆಸೆಂಟೇಟಿವ್ಸ್ ಅಂತ 2, ಆಮೇಲೆ ಸಾಮಾನ್ಯ ವರ್ಗದಲ್ಲಿ 3. ಮತ್ತು ಈ ಒಂದು ಸಮಿತಿಗೆ ಆಯಾ ವಾರ್ಡ್ನ ಕಾರ್ಪೊರೇಟರ್ ಅವರು ಅಧ್ಯಕ್ಷರಾಗಿರ್ತಾರೆ ಮತ್ತು ಮಹಾನಗರ ಪಾಲಿಕೆಯಿಂದ ಒಬ್ಬರು ನೋಡಲ್ ಆಫೀಸರ್ ಇರ್ತಾರೆ. ಸೊ ಈ ಸಮಿತಿ ಏನು ಆ ಒಂದು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆಯುವಂಥ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಒಂದು ವಾಚ್ ಮಾಡ್ತಾ ಇರುತ್ತೆ ಅನ್ನೋ ಒಂದು ಕಲ್ಪನೆ. ಇದು ಗೋಪಾಲಕೃಷ್ಣ ಭಟ್ ಅವರೇ ಮತ್ತು ಟವರ್ಸ್ ಅವರೇ ಮತ್ತು ಹೆಗ್ಡೆ ಅವರೇ, ಈಗ ನೀವು ಆಗಲೇ ಹೇಳಿದರೆ ಈ ಒಂದು ಸಮಿತಿ ಜಾರಿಗೆ ಬಂದರೆ ಜನರ ಪಾರ್ಟಿಸಿಪೇಷನ್ ತುಂಬ ಭಾಗಿದಾರಿಗೆ ಹೆಚ್ಚಾಗುತ್ತೆ ಅಂತ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಅನ್ನೋದು? ನೋಡಿ, ಅದು ಯಶಸ್ವಿ ಆಗೋದು ಒಂದು ನಾನು ಹೇಳ್ತೇನೆ, ಇಷ್ಟು ದಿವಸ ಒಂದು ಕಾಮಗಾರಿಯ ನಿರ್ಣಯ ಆಗೋದು 4 ಜನರ ನಡುವೆ. 4 ಜನರ ನಡುವೆ? ಹೌದು. ಒಂದು ಕಾರ್ಪೊರೇಟರ್ ಆಡಳಿತ ಪಕ್ಷ, ಒಂದು ವಿರೋಧ ಪಕ್ಷ, ಇನ್ನೊಂದು ಇಂಜಿನಿಯರು ಅಂದರೆ ಕಾರ್ಪೊರೇಷನ್ ಅಧಿಕಾರಿಗಳು, ಇನ್ನೊಂದು ಕಾಂಟ್ರಾಕ್ಟರ್. ಈ 4 ಜನರ ನಡುವೆ ನಡೆಯುವಂಥ ಒಂದು ಆ್ಯಕ್ಟಿವಿಟೀಸ್. ಅದು ಈಗ 11 ಜನ ಸೇರ್ತಾರೆ ಅದಕ್ಕೆ. 11 + 4 15. ಜೊತೆಗೆ ಇಷ್ಟು ದಿವಸ ನಿಮಗೆ ಮೀಡಿಯಾದವರಿಗೆ ಎಲ್ಲ ಸಣ್ಣದೆಲ್ಲ ಮಾಹಿತಿ ಬರ್ತಿರ್ಲಿಲ್ಲ. ಇನ್ನು ನಿಮಗೆ ವಾಟ್ಸಪ್ ಫೇಸ್ಬುಕ್ಕಲ್ಲಿ ನಿಮಗೆ ಬರಲಿಕ್ಕೆ ಶುರು ಆಗ್ತದೆ. ಸೊ ನೀವು ಸೇರ್ತೀರಿ, ಅಲ್ಲಿಗೆ 16 ಜನ ಸೇರ್ತಾರೆ. ಈಗ ನೇರವಾಗಿ ಹೇಳ್ತೇನೆ, ನೀವು ಹಂಚಿಕೊಂಡೇ ಮಾಡೋದಾದ್ರೆ 16 ಜನರಿಗೆ ಹಂಚಬೇಕು. ಅದು ಆಗುವ ಮಾತಲ್ಲ. ಎರಡನೇದು ಏನು ಅಂದ್ರೆ, ಒಬ್ಬ ಅದರಲ್ಲಿ ತಲಾರಿಟೆ ಜೆರಾಲ್ಡ್ ಅಂತವ್ರು ಇದ್ರೆ, ಒಬ್ಬ ಇದ್ರೆ ಒಂದೊಂದು ಸಮಿತಿಯಲ್ಲಿ ಸಾಕು. ಅವರು ಇನ್ಫಾರ್ಮೇಶನ್ ಸಾರ್ವಜನಿಕ ಮಾಡಿದ. ಈಗ ಇನ್ನೊಂದು ಏನು ಗೊತ್ತುಂಟಾ, ನಮಗೆ ದೊಡ್ಡ ಶಾಪ ಸಾಮಾಜಿಕ ಜಾಲತಾಣ, ವರವೂ ಹೌದು ವರದಾನ ಹೌದು, ಆಯ್ತಾ. ಇದರಲ್ಲಿ ಯಾರಾದರೂ ಒಬ್ಬ ಆದರೂ ಎಂಕಲ್ನ ಅಂದ್ಬಿಟ್ಟು ಸಮಿತಿ ಇಂಚ ಹಾಕೊಂಡು ಗೋಲ್ಮಾಲ್ ಹಾಕೊಂಡು ಒಬ್ಬ ಆದರೂ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಹಾಕಿದ್ದಾರೆ. ಅದು ಖಂಡಿತ ಮಾಡ್ತಾರೆ. ಇವನು ಭಟ್ರು ಹೇಳಿದಾಗೆ ಶ್ರೀಮಂತರ ಕಾಲೋನಿಗಳಲ್ಲಿ ಕೂಡ ಅಂತ ಮಾಡೋ ಹುಡುಗರು ಇದ್ದಾರೆ. ನಾನು ಅಂಥವ್ರನ್ನು ಉದ್ದೇಶಿಸಿ ಮಾತಾಡ್ತಾ ಇರೋದು, ನೀವು ಅಂಥದ್ದನ್ನಾದರೂ ಮಾಡಿ ಅಂತ. ಎರಡನೇದು, ಈಗ ಸಮಿತಿ ಆಗುವಾಗ ಅಪ್ಲಿಕೇಶನ್ ಕೊಡೋರು ಇಷ್ಟು ದಿವಸ ನೋಡಿ ನಾಗರಿಕರು ಅಧಿಕಾರಿಗಳಿಗೆ ಬೈತಾ ಇತ್ತು, ರಾಜಕಾರಣಿಗಳಿಗೆ ಬೈತಾ ಇದ್ರು, ಕಾರ್ಪೊರೇಟರಿಗೆ ಬೈತಾ ಇದ್ರು. ಈಗ ನೀವು ಹೋಗಿ ನೀವು ಮಾಡಿ, ನಿಮ್ಮ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ. ನಿಮ್ಮ ವಾರ್ಡನ್ನ ಇದು ಎಂಥದ್ದು ಸ್ವಿಟ್ಜರ್ಲ್ಯಾಂಡ್ ಮಾಡಿ, ಈಗ ಯಾರು ಬೇಡ ಹೇಳಿ, ಸಿಂಗಾಪುರ್ ಮಾಡಿ.
ಈಗ ನೀವು ಬೈದರೆ ನಿಮಗೆ ವ್ಯಾಲ್ಯೂ ಇಲ್ಲ, ಇನ್ನೂ ವ್ಯಾಲ್ಯೂ ಇಲ್ಲ. ಒಂದು. ಎರಡನೇದು, ಯಾವತ್ತೂ ಕೂಡ ನಾನೀಗ ಕರಪ್ಷನ್ ಅಂತಂದ್ರೆ ಹೇಳಿದ ಕೂಡಲೇ ನಾವು ಸಾಮೂಹಿಕವಾಗಿ ಎಲ್ಲರೂ ಮಾಡ್ತಾರೆ ಹೇಳೋದಿಲ್ಲ, ಅದರಲ್ಲಿ ಒಳ್ಳೆ ಕಾರ್ಪೊರೇಟರ್ಸ್ಗಳಿದ್ದಾರೆ, ಆಯ್ತಾ. ಕಾರ್ಯಕರ್ತರಿಗೆ ನಾನು ಹೇಳ್ತೇನೆ, ಎಲ್ಲ ಪಕ್ಷದಲ್ಲಿ ಪ್ರಾಮಾಣಿಕ ಕಾರ್ಯಕರ್ತರಿದ್ದಾರೆ. ನೀವು ಅಲರ್ಟ್ ಆಗಿ, ನಿಮಗೆ ಓಟು ಕೇಳಲಿಕ್ಕೆ ಹೋಗುವಾಗ ಬಯಸಿಕೊಳ್ಳೋದು ಬೇಡ ಅಂತಿದ್ರೆ ನೀವು ಒಳ್ಳೆ ವಾರ್ಡ್ ಸಮಿತಿ ಮಾಡಿಬಿಡಿ, ಯು ಆರ್ ಸೇಫ್ ಅಲ್ವಾ. ಒಂದು ಒಳ್ಳೆ ವಾರ್ಡ್ ಸಮಿತಿ ಮಾಡಿದ್ರೆ ಒಳ್ಳೆ ಕೆಲಸ ಆಗ್ತದೆ. ಅವ ಓಟ್ ಕೇಳಲಿಕ್ಕೆ ಹೋಗುವಾಗ ಯಾರು ಬೈಯುವುದಿಲ್ಲಲ್ಲ ಮಾರ್ರ. ಸೊ ನಾನು ಹೇಳುದು, ಎಲ್ಲ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರು ನಿಮ್ಮ ವಾರ್ಡಿನಿಂದ ಒಂದೊಂದು ಹುಡುಕಿ ಅಲ್ಲ, ಪಕ್ಷದ ಕಾರ್ಯಕರ್ತರು ಆಗುವಾಗಿಲ್ಲ. ಇದರಲ್ಲಿ ನಿಮ್ಗೆ ಅರ್ಥ ಆಗ್ಲಿಲ್ಲ ನಾನು ಹೇಳಿದ್ದು, ಕನ್ಫ್ಯೂಸ್ ಮಾಡಬೇಡಿ. ಎಲ್ಲಾ ಪ್ರಾಮಾಣಿಕ ಕಾರ್ಯಕರ್ತರು ಹುಡುಕಿ ಒಳ್ಳೆಯ ವ್ಯಕ್ತಿಗಳನ್ನ ಕೊಂಡೋಗಿ ಅಲ್ಲಿ ಕೂತ್ಕೊಳ್ಳಿಸಿ ನೀವು ಸೇಫ್ ಆಗ್ತೀರಿ ಅಂತ. ಇದು 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 ಗೋಪಾಲಕೃಷ್ಣ ಭಟ್ ಅವರೇ, ಈಗ ನಾವು ಇಷ್ಟೊಂದು ನಿರಾಶರಾಗಬೇಕಾ? ಅಂದ್ರೆ ಈ ಕಮಿಟಿಯಿಂದ ಏನು ಆಗ್ಲಿಕ್ಕೆ ಇಲ್ಲ ಅಂತ. ಇದು BBMPಯಲ್ಲಿ ಬೆಂಗಳೂರಲ್ಲಿ ಅಷ್ಟು ಕೆಲವು ವರ್ಷಗಳಿಂದ ಇದು ವಾರ್ಡ್ ಕಮಿಟಿ ಇದೆ ಜಾರಿಯಲ್ಲಿ. ಅಲ್ಲಿ ಅಷ್ಟು ಸಕ್ಸಸ್ ಆಗಿ ನಡೀತಾ ಇಲ್ಲ ಅಂತ ಹೇಳಿ ನಮಗೆ ಬಂದ ವರದಿ. ಯಾಕೆ ಸಕ್ಸಸ್ ಆಗಿ ನಡೆದಿಲ್ಲ? ಇದು ಆಗ ಒಂದು MG ಹೆಗ್ಡೆ ಅವರೊಂದು ಹೇಳಿದ್ರು, ಆಗ 4 ಜನರ 5 ಜನರ ಕೂಟ ಒಂದು ಮಾಫಿಯಾ ಇದೆ, ಅದು ಈಗಲೂ ನಡೀತಾ ಇದೆ. ಸೊ ಈಗ ಹಣಬಲ ಮತ್ತು ಜನಬಲ ಮತ್ತು ತೋಳ್ಬಲ ಇದು ಇದ್ರೆ ಮಾತ್ರ ಒಂದು ಕಾರ್ಪೊರೇಟರ್ಗೆ ಇದು ಮಾಡ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ನಾಳೆ ಅವನ ಹಿಂದೆ ಚೇಲಗಳು ಇರುವುದಿಲ್ಲ, ಅವನ ಹಿಂದೆ ಜನಗಳು ಇರುವುದಿಲ್ಲ, ಅಧಿಕಾರಿಗಳು ಬಗ್ಗುದಿಲ್ಲ. ಸೊ ಅಂತ ಒಂದು ಇದರಲ್ಲಿ ವಾರ್ಡ್ ಕಮಿಟಿ ಸಕ್ಸಸ್ ಆಗುವುದು ಹೋಗುವುದು ನಮ್ಮ ಮಂಗಳೂರಿನವರಿಗೆ ಬಿಟ್ಟದ್ದು. ನಾನು ಈಗಲೂ ಒಂದು ಆಶಾವಾದಿಯಾಗಿದ್ದೇನೆ. ಇದನ್ನು ಎಲ್ಲ ಹೆಗ್ಡೆ ಅವರು ಹೇಳಿದಾಗೆ ಮತ್ತು ಜೆರಾಲ್ಡ್ ಟವರ್ಸ್ ಹೇಳಿದಾಗೆ ಎಲ್ಲ ಇದು 60 ವಾರ್ಡ್ಗಳಲ್ಲಿ ಒಂದು ಕಮ್ಮಿಯಲ್ಲಿ ಒಂದೊಂದು ಕಮಿಟಿಯಲ್ಲಿ ಒಬ್ರು ಇಬ್ರು ಇದ್ರೆ ನಿಜವಾಗಿ ಸಕ್ಸಸ್ ಗ್ಯಾರಂಟಿ. ಓಕೆ 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 ಈಗ ಜರಡ್ ಅವರ ನಿಮ್ಮ ಹತ್ರ ಮಾತಾಡೋದಕ್ಕೆ ಮೊದಲು, ಈಗ ನಿಮ್ಮ ಪ್ರಕಾರ, ನಿಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಯಾವ ಪ್ರದೇಶಗಳಲ್ಲಿ ಇದು ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗಬಹುದು ಅಥವಾ ಯಾವ ಪ್ರದೇಶಗಳಲ್ಲಿ ಇದರ ಯಶಸ್ಸು ಕಡಿಮೆ ಆಗಬಹುದು ಅಂತ? ನಾನು ಯಾವ ಕಾರ್ಪೊರೇಷನ್ ವಲಯ ಸ್ವಲ್ಪ ಗ್ರಾಮಾಂತರಕ್ಕೆ ಇದಾಗಿದೆ, ಸ್ವಲ್ಪ ನಿರುದ್ಯೋಗಿಗಳಿದ್ದಾರೆ, ಸ್ವಲ್ಪ ಯುವಕರಿದ್ದಾರೆ, ಅಂತ ಏರಿಯಾದಲ್ಲಿ ಇದು ಸಕ್ಸಸ್ ಆಗಬಹುದು. ಸ್ವಲ್ಪ ಗ್ರಾಮೀಣ ಒಂದು ಉಡುಪು, ಇದು ವಾಮಂಜೂರು, ಪಚ್ಚನಾಡಿ, ಸುರತ್ಕಲ್ನ ಕೆಲವು ಗ್ರಾಮಾಂತರ ಪ್ರದೇಶಗಳು ಅಥವಾ ಇಲ್ಲಿ ಪಂಜಿಮಗೇರು ಅಥವಾ ಬೋಂದೇಲ್ನ ಒಳ ಪ್ರದೇಶಗಳು ಇದ್ದಂತ ಪ್ರದೇಶಗಳಲ್ಲಿ ಅಲ್ಲಿ ಸ್ವಲ್ಪ ಯುವಕರಿಗೆ ಮತ್ತು ಜನರಿಗೆ ಅವೇರ್ನೆಸ್ ಇರ್ತದೆ. ಎಲ್ಲಿ ಅಂತ ಏರಿಯಾದಲ್ಲಿ ಗ್ಯಾರಂಟಿ ಇದು ನನ್ನ ಪ್ರಕಾರ 90% ಸಕ್ಸಸ್ ಆಗಬಹುದು. ಅದಲ್ಲಿ ಒಳ್ಳೆ ಸಮಿತಿಯಲ್ಲಿ ಮೆಂಬರ್ಸ್ಗಳು ಸಿಲೆಕ್ಟ್ ಆದ್ರೆ ಅಥವಾ ಅದಲ್ಲಿ ಆಯ್ಕೆ ಆದ್ರೆ. ಇನ್ನು ಎಲ್ಲಿ ಅಂತ ಶಿವಬಾಗು, ಕೊಡಿಯಾಲ್ ಬೈಲು, ಹಂಪನಘಟ್ಟ ಮೊದಲಾದ ಕ್ಷೇತ್ರಗಳಲ್ಲಿ ಇದು ನಾಮಕೆ ವಾಸ್ತೆ ನಾವು ಮೆಂಬರ್ಸ್ ಮಾಡಬೇಕಂತ ಸ್ಥಿತಿ ಬರ್ಬೋದು. ಎಲ್ಲೆಲ್ಲ ಶ್ರೀಮಂತರು ಅಥವಾ ಎಜುಕೇಟೆಡ್ ಅಂತೇಳಿ ನಾವು ಯಾವ ವರ್ಗವನ್ನು ಕರಿತೇವ ಅವರು ಯಾವುದೇ ಪ್ರಕೃತಿಯಲ್ಲಿ ಭಾಗವಹಿಸುವರಲ್ಲ. ಓಟ್ನ ದಿವಸ ಬೇಕಾದ್ರೆ ಮುಂಚಿನ ದಿವಸ ಊರು ಬಿಟ್ಟು ಹೋಗಿ ಬೇರೆ ಕಡೆ ನಾನು ನಮ್ಮ ಹೋಗಿದ್ದೇನೆ, ನಮ್ಗೆ ಇಷ್ಟು ವೋಟಿಂಗ್ ಆಗ್ಲಿಲ್ಲ ಅಂತ ದೂರವರಲ್ಲದೆ. ಹಾಗಾಗಿ ಅಂತ ಕಡೆ ನನಗೆ ಸಕ್ಸಸ್ ಆಗ್ತಾ ಅಂತ ಹೇಳುವ ಒಂದು ಆಶಾಭಾವನೆ ಇಲ್ಲ. ಟವರ್ಸ್ ಅವರೇ, ಈಗ ನಮ್ಮ MD ಅವರು ಹೇಳಿದಾಗ 11 ಮಂದಿ ಇದ್ದಾರೆ. ಎಲ್ಲ 11 ಮಂದಿಯವರು ಕೂಡ ಬೆಪ್ಪರಲ್ಲ, ಇವನ ಗುಲಾಮರು ಕೂಡ ಅಲ್ಲ. ಈಗ ಈ ಮಾಧ್ಯಮದ ವ್ಯವಸ್ಥೆಯಲ್ಲಿ ರೆಕಾರ್ಡಿಂಗ್ ಮಾಡುವ ವ್ಯವಸ್ಥೆ, ವಿಡಿಯೋ ಮರು ದಿವಸ ಫೇಸ್ಬುಕ್ ಎಲ್ಲ ಹಾಕುದು ಬಿಡಿ. ನಮ್ಮ ಸಿದ್ದರಾಮಯ್ಯರವರ ಜೊತೆಯಲ್ಲಿ ಕೂತ್ಕೊಂಡು ಅವರ ವಾಚಿತು ಫೋಟೋವನ್ನು ಮಾಧ್ಯಮಕ್ಕೆ ಕೊಟ್ಟವರು ಇದ್ದಾರೆ. ಇಷ್ಟು ಕೋಟಿದ್ದು ವಾಚ್ ಸಿದ್ದರಾಮಯ್ಯರು ಹಾಕಿದ್ದಾರೆ ಅಂತ. ನಾಳೆ ಈ ವಿಚಾರ ಇದೇ ರೀತಿಯಲ್ಲಿ ಒಳಗೆ ಲೀಕ್ ಆಗಿ ಬರ್ತದೆ, ಇವರಿಗೆ ಅದರ ಭಯ. ಮತ್ತೆ ಕೇರಳದ ಹಾಗೆ ಒಂದು ಅವೇರ್ನೆಸ್ ಬರ್ಬೋದು. ಇವತ್ತು ವಾರ್ಡ್ ಸಮಿತಿ ಇಲ್ಲದೆ ಕೇರಳದಲ್ಲಿ ಒಂದು ದಂಡೆ ಕಟ್ಟುವಾಗ ಎಷ್ಟು ಸಿಮೆಂಟ್ ಮರಳಾಗ್ತಾರೆ ಅಂತೇಳಿ ಅಲ್ಲಿಯ ಜನರು ನೋಡ್ತಾರೆ. ಚರಂಡಿ ಬದಿಯಲ್ಲಿ ಅಲ್ಲಿ ವಾರ್ಡ್ ಸಮಿತಿ ಇಲ್ಲ, ಜನರಿಗೆ ಅವೇರ್ನೆಸ್ ಉಂಟು. ಇವರು ಭಟ್ರು ಸರ್ ಹೇಳಿದಾಗೆ ಇದು ಕೂಡ ಒಂದು ಸಮಸ್ಯೆ ಹೇಳಿದ್ದಾರೆ. ನಮ್ಮ ಶ್ರೀಮಂತರಿಗೆ ಇದು ಬೇಡ, ಒಂದು ಎಂಕದಾಯಕ ಎನ್ನ 25 ಲಕ್ಷದ ಕಾರು ಬಿಚ್ಚಿಲ್ ದೋಲೆ ಬೋಂಡ ಯಾವ ಮಾರ್ಗಡು ಕಜ ಉಪ್ಪಡು ಸೈತಿನ ನಾಯಿ ಉಪ್ಪಡು ಇಂಥ ಮನೋಭಾವ ಯಾಕೆ ಹೇಳಿದ್ದಾರೆ ಅವರು 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 ಆಮೇಲೆ ನೀವು ಓಟ್ಗೆ ಹಾಕದಿದ್ದರೆ ನೀವು ಹೇಳಿದ ಪರ್ಸೆಂಟೇಜ್ ಕಡಿಮೆ ಆದರೆ ಮರು ದಿವಸ ಕಮೆಂಟ್ ಮಾಡ್ತಾರೆ ಫೇಸ್ಬುಕ್ ಅಲ್ಲೋ ಮತ್ತೊಂದರಲ್ಲೋ ಮಂಗಳೂರು ಜನ ಓಟ್ ಹಾಕ್ಲಿಲ್ಲ ಅಂತ. ನೋಡಿ ಇನ್ನೊಂದು ವಿಚಾರ, ಇವತ್ತು ಪ್ರತಿಯೊಂದು ಲೈಟ್ ಕಂಬಗಳಿಗೆ ವೈರ್ ಕಟ್ಟಿದ್ದಾರೆ. ಜನರಂತ ಎಣಿಸುದು ಯಾವ್ದು ಪ್ರೈವೇಟ್ ಕೇಬಲ್ ಜನರು ಎಣಿಸ್ತಾರೆ, ಬಹುಶಃ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಕಾನೂನು ಪ್ರಕಾರ ಇಲ್ಲ ಅಂತೇಳಿ ನಾಳೆ ಗೊತ್ತಾಗ್ತದೆ ಸಮಿತಿ ಆಗುವಾಗ. ನೀವು ನೋಡಿ ಕೆಲವು ಈ ವಟಾರಗಳಲ್ಲಿ ಹೇಗೆ ವೈರ್ ಹೋಗ್ತದೆ ಅಂತೇಳಿ. ಈಗ ನಾನೇ ಒಂದು ವೇಳೆ ಈಗ ನಂದು ಸಮಿತಿ ರಚನೆ ಆದ ಕೂಡಲೇ ನಾನು ನಮ್ಮ ಏರಿಯಾದಲ್ಲಿ ಇರುವ ವೈರ್ ಬಗ್ಗೆ ನಾನು ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೇನೆ. ಯಾಕೆ ಹೇಳಿದರೆ ಈ ಬೈಕಿನವರ ಹ್ಯಾಂಡ್ಲಿಗೆ ವೈರ್ ಸಿಕ್ಕಾಕಿಕೊಂಡವ ಬಿದ್ದು ಸತ್ತರೆ. ಇಲೆಕ್ಟ್ರಿಕ್ ಕಂಬಕ್ಕೆ ಇಡೀ ಇಂಡಿಯಾದಲ್ಲಿ ಯಾರು ಕೂಡ ಒಂದು ಹಗ್ಗ ಕಟ್ಟಲಿಕ್ಕಿಲ್ಲ. ಇವತ್ತು ವೈರ್ ಅದು ಅವೇರ್ನೆಸ್ ಬರುವುದು ಯಾವಾಗ
ಈ ಸಮಿತಿ ರಚನೆ ಆದ ನಂತರ ಅದಕ್ಕೆ ಪವರ್ ಇದ್ರೆ ಆ, ಅಲ್ಲ ಪವರ್ ಇದ್ರೆ ಪವರ್ ಈಗ ಕಾನ್ಸ್ಟಿಟ್ಯೂಷನ್ ಅದೇ ಇಷ್ಟು ದಿವಸ ಇರ್ಲಿಲ್ಲ. ಇರ್ಲಿಲ್ಲ. ಸರ್ ನಾನು ಹೇಳ್ತೇನೆ, ಈಗ ನಮ್ಮ ಏರಿಯಾದಲ್ಲಿ ಒಂದು 2 ವರ್ಷ ಮುಂಚೆ ಕಾಂಕ್ರೀಟ್ ಆಯಿತು. ಹ್ಮ್. ನಮ್ಮ ಏರಿಯಾದ ರಿಟೈರ್ಡ್ ಕೆಲವರು ಯುವಕರು ಎಲ್ಲ ಸೇರಿ ರಾತ್ರಿ 11 ಗಂಟೆವರೆಗೆ ಕೆಲಸ ಆಗುವ ಅಲ್ಲಿ ಸೂಪರ್ವೈಸ್ ಮಾಡ್ತಾ ಇದ್ದು, ಎಲ್ಲೆಲ್ಲಿ ಚರಂಡಿ ಕೊಡಬೇಕು, ಎಲ್ಲೆಲ್ಲಿ ನೀರಿನ ಪೈಪ್ ಕೊಡಬೇಕು ಅಂತೇಳಿ. ಅದೇ ನೀವು ಕೊಡಿಯಾಲ ಬೈಲ MG ರೋಡಲ್ಲಿ ಕಾಂಕ್ರೀಟ್ ಆಗುವಾಗ ಯಾರ ಜನರ ಭಾಗವಹಿಸಿಕೆ ಇರುವುದಿಲ್ಲ. ಕಡೆಗೆ ಒಂದು ಕಡೆ ಅಲ್ಲಿ ಆಕ್ಸಿಸ್ ಬ್ಯಾಂಕ್ ಹತ್ರ ಎತ್ತದು ಪೈಪ್ ಅಂಡರ್ಗ್ರೌಂಡ್ ಇದ್ದದನ್ನು ಕಾಂಕ್ರೀಟ್ ಆಗ್ಲಿಕ್ಕೆ ಹೊಟ್ಟದಕ್ಕೆ ನಾನು ಟವರ್ಸ್ 4 ಜನ ಯುವಕರು ಹೋಗಿ ಪ್ರತಿಭಟನೆ ಮಾಡಿದ್ದೇವೆ. ಅದನ್ನು ನಿಲ್ಲಿಸಿದ್ದೇವೆ. ಅಂದ್ರೆ ಆ ಏರಿಯಾದವರು ಮಾಡ್ಲಿಲ್ಲ, ನಾವು ಬೇರೆ ಏರಿಯಾದಿಂದ ಹೋಗಿ ಮಾಡಿ ಅದನ್ನು ನಿಲ್ಲಿಸಿ ಅಲ್ಲಿ ಡಾಮರ್ ಹಾಕ್ಸಿದ್ದೇವೆ. ಈಗ ನೀವು ನೋಡ್ಬೋದು. ಸೊ ಇಂಥ ಕಡೆ ವಾರ್ಡ್ ಕಮಿಟಿಯ ಬಂದ್ರೆ ಅಂತ ಯುವಕರು ಅಥವಾ ಇದು ನಾವು ಹೇಳುದು ಎಲ್ರಿಗೂ ಹೇಳುದು, ಇಂಥ ಕಡೆ ನೀವು ಭಾಗವಹಿಸಿ ನಿಮ್ಮ ಏರಿಯಾದ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಕೊಡಿ. ಈ ಹೊಸ ಬಸ್ ಸ್ಟ್ಯಾಂಡ್ಗಳು ಈಗ ಮಾಡಿದ ಆಗ್ನಿಸ್ ಹತ್ರ ಮಾಡಿದ್ದಾರೆ ಮಣ್ಣಗುಡ್ಡೆ, ಇದಕ್ಕೆ 16 ಲಕ್ಷ ರೂಪಾಯಿ ಪಾಸ್ ಆಗಿದೆ. ನಾನು 2 ಫ್ಯಾಬ್ರಿಕೇಟರ್ ಅನ್ನ ಕೊಂಡೋಗಿ ಕಾಸ್ಟಿಂಗ್ ಮಾಡಿದೆ, ಅದರದ್ದು 10-12 ಲಕ್ಷ. ಒಂದೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ 4-5 ಲಕ್ಷ ಹೊಡೆದಿದ್ದಾರೆ. 10 ಬಸ್ ಸ್ಟ್ಯಾಂಡ್ ಅಲ್ಲಿ 50 ಲಕ್ಷ ಸ್ವಾಮಿ. ನೀರ್ ಮಾರ್ಗದಲ್ಲಿ ಕೆಲರ ಹತ್ರ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. 2 ಬಸ್ ಸ್ಟ್ಯಾಂಡ್ ಉಂಟು, 3ನೇದು ಇವರದು ಬಸ್ ಸ್ಟ್ಯಾಂಡ್. ಆ ಬಸ್ ಸ್ಟ್ಯಾಂಡ್ ಇದು ಎತ್ತರ ಕಡಿಮೆ ಮಾಡಿದ್ದು MCC ಸಿವಿಕ್ ಗ್ರೂಪ್ ನಿಂದಾಗಿ. ನಾವು ಕಂಪ್ಲೇಂಟ್ ಮಾಡಿದ್ದು, ಮಳೆ ಕೂಡ ಅಡ್ಡ ಹೊಡೀತದೆ, ಬಿಸಿಲು ಕೂಡ ಒಳಗೆ. ಫಸ್ಟ್ ಬಸ್ ಸ್ಟ್ಯಾಂಡ್ ಕಾವೂರಲ್ಲಿ ಬರುವಾಗ ಅಬ್ಜೆಕ್ಷನ್ ತೆಗೆದದ್ದು ನಾನು, ಕಾಮಗಾರಿ ನಿಲ್ಲಿಸಿದ್ದೇನೆ. ಕೊಂಡೋಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಯಾಕೆ ಹೇಳಿದ್ದಾರೆ ಸರ್, ಅದರ ಎತ್ತರ ಇಷ್ಟು ಎತ್ತರ ಹೇಳಿದ್ದಾರೆ. ನಮ್ಮ ಕಂಗಿದು ಮರಕ್ಕೆ ಏನ್ ಹೇಳ್ತಾರೆ, ಬಜ್ಜೆ ಮರಕ್ಕೆ ಅಷ್ಟು ಎತ್ತರ, ಅಡಿಕೆ ಮರದಷ್ಟು ಎತ್ತರ. ಮಳೆ ಮತ್ತೆ ಇದು ಬಿಸಿಲು ಯಾವ ರೀತಿ. ಅದರ ನಂತರ ಅದರ ಸುಮಾರು ಒಂದು 6 ಫೀಟ್ಗೆ ಸಮೇತ ಕೆಳಗೆ ಮಾಡಿದರು. ಯಾರು ಮಾಡಿದ್ದು? ಸಿವಿಕ್ ಗ್ರೂಪ್ ನಿಂದಾಗಿ. ಈಗ ನಾಳೆ ನಮ್ಮ ವಾರ್ಡ್ ಸಮಿತಿ ರಚನೆ ಆದರೆ ಈ ಜನರು ಇದರಿಂದ ಚಿಕ್ಕ ಚಿಕ್ಕದೆಲ್ಲ ಎಲ್ಲ ಸಿಕ್ಕಾಕೊಂಡು ಎಲ್ಲ ಸ್ಟಾಪ್ ಆಗ್ತದೆ. ಸರಿ, ಒಂದು ನಿಮಿಷ, ನಾನು ಇವತ್ತಾದ ಘಟನೆ ಹೇಳ್ತೇನೆ. ಟೌನ್ ಹಾಲ್ ಇಂದ AB ಶೆಟ್ಟಿ ಸರ್ಕಲ್ ವರೆಗೆ ಕಾಂಕ್ರೀಟ್ ಆಗ್ತಾ ಇದೆ ಸ್ಮಾರ್ಟ್ ಸಿಟಿಯಿಂದ. ಇವತ್ತು ನಾವು ಬೆಳಿಗ್ಗೆ ಮಧ್ಯಾಹ್ನ ನೋಡುವ ಕಾಮಗಾರಿ 10 ಫೀಟ್ ಇದ್ದ ಫುಟ್ಪಾತ್ 20 ಫೀಟ್ಗೆ ಕೆಲಸ ಮಾಡ್ತಾ ಇದ್ದಾರೆ. ರಸ್ತೆ ಇಡೀ ಪ್ರಪಂಚದಲ್ಲಿ ರಸ್ತೆ ಅಗಲ ಮಾಡ್ಲಿಕ್ಕೆ ಇರುವುದು. ಮಂಗಳೂರಿನಲ್ಲಿ ವಿಚಿತ್ರ ಅಂದ್ರೆ ರಸ್ತೆಯನ್ನು ಸಪುರ ಮಾಡ್ತಾ ಇದ್ದಾರೆ. ಕೂಡಲೇ ನಾನು ಅದು ಫೋಟೋ ತೆಗೆದು ನಮ್ಮ ನಗರ ಪಾಲಿಕೆ ಆಯುಕ್ತರು, ಈಗ ಸ್ಮಾರ್ಟ್ ಸಿಟಿ MD ಅವ್ರಿಗೆ ಕಳಿಸಿದೆ. ಪುನಃ DC ಅವರಿಗೆ ಕೂಡಲೇ ಕಂಪ್ಲೇಂಟ್ ಕೊಟ್ಟೆ. ನನ್ನ ಹತ್ರ ರಿಟರ್ನ್ ಕಂಪ್ಲೇಂಟ್ ರೆಡಿ ಇತ್ತು. ಈಗ 4 ಗಂಟೆಗೆ ಹೋಗಿ ಸ್ಮಾರ್ಟ್ ಸಿಟಿಯಲ್ಲಿ ಕೂತು ಅದರ ಡೀಟೇಲ್ ತೆಗೆದೇನೆ. ನಾಳೆ ಪುನಃ 10 ಗಂಟೆಗೆ ಇನ್ಸ್ಪೆಕ್ಷನ್ ನಾನು ಮತ್ತು ಸ್ಮಾರ್ಟ್ ಸಿಟಿ ಇಂಜಿನಿಯರ್ ಬರ್ತೇವೆ. ನನಗೆ ಅಲ್ಲಿ ಅವರು ನನಗೆ ಎಕ್ಸ್ಪ್ಲೈನ್ ಮಾಡಬೇಕು. ನಾನು ಒಬ್ಬಲ್ಲ, ನಮ್ಮ ಮಂಗಳೂರಿನ ಜನರಿಗೆ ಅವ್ರು ಮಾಡೋ ತಪ್ಪನ್ನು ನಾನು ಹೇಳಿದೆ. ನೀವು ಮಾಡಿರೋ ಕೋಟಿಗಟ್ಟಲೆ ತಪ್ಪನ್ನು ಇವತ್ತು ಎತ್ತಿ ತೋರಿಸಿದಾಗ ಅವ್ರು ಯಾರು ಮಾತಾಡಲಿಲ್ಲ. ಸೊ ಇದೇ ವಾರ್ಡ್ ಕಮಿಟಿಯಲ್ಲಿ ಆಯಾ ಏರಿಯಾದಲ್ಲಿ ಆಗುವ ಇದಕ್ಕೆ ಆ ಜನರು ಭಾಗವಹಿಸಬೇಕು. ಆಗ ಅಲ್ಲಿರುವ ತಪ್ಪುಗಳನ್ನು ತಿಳ್ಬೇಕು. ಹೌದು, GK ಭಟ್ರು ಅರ್ಜಿ ಹಾಕ್ತಾರೆ, ನೀವು ಪಾಲಿಕೆಗೆ ಹೋಗ್ತೀರಿ, MG ಹೆಗ್ಡೆ ಅವರು ಪ್ರಶ್ನೆ ಮಾಡ್ತಾರೆ. ಬಟ್ ನಮ್ಮ ಜನರು, ನಮ್ಮ ವಾರ್ಡ್ನವರು ಏನ್ ಮಾಡ್ತಾರೆ ಅನ್ನೋದು ನೋಡುವ. ಈಗ ಈ ಒಂದು ಸಮಿತಿ ಆಗ್ತಾ ಉಂಟಂತಲ್ವ, ಏನೆಲ್ಲ ಆಗ್ತದೆ ಅಂತ ನೋಡುವ. ಮತ್ತೆ ರಾಜಕೀಯ ಕಾರ್ಯಕರ್ತರು ಇದರಲ್ಲಿ ಯಾವ ರೀತಿ ಪಾರ್ಟಿಸಿಪೇಷನ್ ಮಾಡ್ಲಿಕ್ಕೆ ಆಗುತ್ತೆ ಅಥವಾ ಆಗೋದಿಲ್ವಾ ಅನ್ನೋದು ಕೂಡ ನಾವು ಚರ್ಚೆ ಮಾಡುವ. ಸೊ ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ತೀವಿ. ಈಗ ಒಂದು ಸಣ್ಣ ಬ್ರೇಕ್. ವಾರ್ಡ್ ಕಮಿಟಿಗೆ ಕೌಂಟ್ ಡೌನ್. ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ವಾರ್ಡ್ಗಳಲ್ಲಿ ವಾರ್ಡ್ ಕಮಿಟಿ ಅಂದರೆ ಜನರ ಸಹಭಾಗಿತ್ವದ ವಾರ್ಡ್ ಕಮಿಟಿ ರಚನೆ ಆಗಬೇಕಂತ ಒಂದು ನಿರ್ಧಾರ ಆಗಿದೆ. ಅದು ಕರ್ನಾಟಕ ಹೈಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಆಗಿರುವಂಥ ನಿರ್ಧಾರ. ಈಗಾಗಲೇ ಆ ಹಿನ್ನೆಲೆಯಲ್ಲೇ ಮಂಗಳೂರು ಮಹಾನಗರ ಪಾಲಿಕೆ ಈಗಾಗಲೇ ಜನರ ಅರ್ಜಿ ಸ್ವೀಕಾರ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಆರಂಭಿಸಿದೆ. ಅಂದರೆ ಎಲ್ಲ 60 ವಾರ್ಡ್ಗಳಲ್ಲಿ ಕೂಡ ವಾರ್ಡ್ ಕಮಿಟಿಯನ್ನು ನಾವು ರಚಿಸ್ತೇವೆ, ಸಾರ್ವಜನಿಕರು ಇದರಲ್ಲಿ ಭಾಗಿದಾರರಾಗಬೇಕು ಅಂತ. ಸಾರ್ವಜನಿಕರಿಗೆ ಅದರಲ್ಲಿ ಬೇರೆ ಬೇರೆ ರೀತಿಯ ಮೀಸಲಾತಿ ಕೂಡ ಇದೆ. ಯಾಕಂದರೆ ಒಟ್ಟು ಆ ಸಮಿತಿಯಲ್ಲಿ 10 ಮಂದಿ ಇರ್ತಾರೆ. ಅದರಲ್ಲಿ 3 ಮಂದಿ ಸಾಮಾನ್ಯ ವರ್ಗದವರು, ಆಮೇಲೆ ಸಂಘ ಸಂಸ್ಥೆಗಳಿಗೆ ರೆಪ್ರೆಸೆಂಟೇಷನ್ 2, ಆಮೇಲೆ ಮಹಿಳೆಯರಿಗೆ 3, ಮತ್ತು SC ಸಮುದಾಯಕ್ಕೆ 1, ST ಸಮುದಾಯಕ್ಕೆ 1. ಸೊ ಇಷ್ಟು ಅಂದರೆ ಸಮುದಾಯದ ಒಂದು ನಮ್ಮ ಸಾಮಾಜಿಕ ವ್ಯವಸ್ಥೆಯ ಎಲ್ಲ ವಿಭಾಗದವರನ್ನು ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶಗಳು ಇದ್ದಾವೆ. ಈಗಾಗಲೇ ನಾವು ಮಾತನಾಡುವ ಸಂದರ್ಭದಲ್ಲಿ 3 ಮಂದಿ ಸಾಮಾಜಿಕ ಕಾರ್ಯಕರ್ತರು ಕೂಡ ಈ ಒಂದು ಸಮಿತಿ ರಚನೆಯ ಒಟ್ಟು ಆ ಒಂದು ಪ್ರಕ್ರಿಯೆಯಲ್ಲಿ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ರಾಜಕಾರಣಿಗಳು ಅವರದೇ ಪಕ್ಷದ ಕಾರ್ಯಕರ್ತರನ್ನು ಅಲ್ಲಿ ತುರುಕಿಸಲಿಕ್ಕೆ ಸಾಧ್ಯತೆ ಉಂಟೋ ಅಂತ. ಇದು ಗೋಪಾಲಕೃಷ್ಣ ಭಟ್ ಅವರೇ, ಈಗ ಈ ಕಮಿಟಿ ರಚನೆ ಬಗ್ಗೆ ಇರುವಂಥ ಸರ್ಕಾರದ ನಿರ್ದೇಶನಗಳು ಈ ಒಂದು ಸಮಿತಿಯಲ್ಲಿ ರಾಜಕೀಯ ಪಕ್ಷದ ಕಾರ್ಯಕರ್ತರಿಗೆ ಕೂಡಿಕೊಳ್ಳಿಕ್ಕೆ ಅವಕಾಶ ಉಂಟು ಅಂತ ಹೇಳುತ್ತಾರೆ. ಕಾನೂನಲ್ಲಿ ರಾಜಕೀಯ ಪಕ್ಷದ ಕಾರ್ಯಕರ್ತರಿಗೆ ಕೂಡಿಕೊಳ್ಳೋ ಅವಕಾಶವಿಲ್ಲ. ಅಫಿದಾವಿತ್ತಲ್ಲಿ ಅವು ಬರೆದು ಕೊಡ್ಬೇಕು, ನಾನು ಯಾವುದೇ ಪಕ್ಷ ರಾಜಕೀಯದಲ್ಲಿ ಇಲ್ಲ. ಸಪೋಸ್ ಅಲ್ಲಿ ಯಾವುದೇ ರಾಜಕೀಯ ಪಕ್ಷದ ಮೆಂಬರ್ ಆಗಿದ್ರೆ ಇದು ಆಟೋಮೆಟಿಕ್ ಆಗಿ ಅವನ ಇದು ಮೆಂಬರ್ಶಿಪ್ ರದ್ದಾಗ್ತದೆ. ಇನ್ನೊಂದು, ಈ ನಾನು ಅಪ್ಲಿಕೇಶನ್ ಬಗ್ಗೆ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ, ಸ್ವಲ್ಪ ಸಿಂಪ್ಲಿಟಿ ಮಾಡಬೇಕಿತ್ತು. ಇದರಲ್ಲಿ ಜಾತಿ
ಇದರದ್ದು ಕೇಳ್ತಾ ಇದ್ದಾರೆ, ಬಹುಶಃ ST ಮೀಸಲಾತಿ ಇದಕ್ಕೆ ಇರ್ಬೋದು. ಪ್ಲಸ್ ಮೆಡಿಕಲ್ ಸರ್ಟಿಫಿಕೇಟ್, ಇದು ಮೆಡಿಕಲ್ ಸರ್ಟಿಫಿಕೇಟ್ ಕೇಳಲಿಕ್ಕೆ ಇದೇನು ಆರ್ಮಿ ಅಥವಾ ನೇವಿ ಅಥವಾ ಮಿಲಿಟರಿಗೆ ಹೋಗುವಂತ ಇದಲ್ಲ, ನೇಮಕಾತಿ ಅಲ್ಲ. ಇದು ವಿಚಿತ್ರ, ನನಗೆ ಯಾಕೆ ಅದು ಕೇಳಿದ್ದಾರೆ ಅಂತ ಗೊತ್ತಿಲ್ಲ. ಪ್ಲಸ್ ಇದರಲ್ಲಿ ವೋಟರ್ ಕಾರ್ಡು ಮತ್ತೆ ಮಾಮೂಲಿ ಆಧಾರ್ ಕಾರ್ಡು ಮತ್ತೆ ಇದು ಅಪ್ಲಿಕೇಶನ್, ಫಿಸಿಕಲ್ ಅಪ್ಲಿಕೇಶನ್ ಸಹ ಕದ್ರಿ ಮತ್ತು ಮಂಗಳೂರು ಮತ್ತು ಸುರತ್ಕಲ್ ಸಿಗ್ತದೆ. ಡೌನ್ಲೋಡ್ ಮಾಡದವರು ಇಲ್ಲಿಂದಲೇ ತಗೊಳ್ಬೋದು. ನಾನು ಆಲ್ರೆಡಿ ತಗೊಂಡು ನಮ್ಮ ಏರಿಯಾದವರಿಗೆ ಹಂಚಿದ್ದೇನೆ. ಆದಷ್ಟು ನೀವೆಲ್ಲರೂ ಇದನ್ನ ಬಗ್ಗೆ ಸಿಂಪ್ಲಿಸಿಟಿ, ಮೆಡಿಕಲ್ ಸರ್ಟಿಫಿಕೇಟ್ ಆದ್ರೆ ಕೊಡಿ, ಇಲ್ಲದಿದ್ರೆ ಕೊಡ್ಬೇಕಂತ ಅಗತ್ಯ ಇಲ್ಲ. ಇದು ಇಲ್ಲ ಒಂದು ವೇಳೆ ಕೊಡದೆ ಹೋದ್ರೆ ಮತ್ತೆ ಅವರ ಅರ್ಜಿಯನ್ನು ಸ್ವೀಕಾರ ಮಾಡೋದಿದ್ರೆ ಅದು ಮೆಡಿಕಲ್ ಸರ್ಟಿಫಿಕೇಟ್ ಖಾಸಗಿಯಿಂದ ಆಗುದಿಲ್ಲ, ಸರ್ಕಾರಿ ಆಸ್ಪತ್ರೆ ವೈದ್ಯರಿಂದ ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಕೊಟ್ಟಿದ್ದಾರೆ. ಅದು ಯಾಕೆ ಅದನ್ನು ಕೇಳಿದ್ದಾರೆ ಅಂತ ಹೇಳಿದ್ರೆ ನನಗಿನ್ನು ಅಂದ್ರೆ ನಿಮಗೆ ಕೋವಿಡ್ ಇರ್ಬೋದು ಅಂತವಾ? ಕೋವಿಡ್ ಅಲ್ಲ, ಇವನು ಆರೋಗ್ಯ ವ್ಯಕ್ತಿ ಅಂತಿಲ್ಲ. ಅಂದ್ರೆ ರಾಜಕೀಯದಲ್ಲಿ ಸರ್ ಅದರಲ್ಲಿ ಇನ್ನೊಂದು ಇರ್ತದೆ ಏನಂತ ಹೇಳಿದ್ರೆ, ಈ ಪ್ರಕ್ರಿಯೆಯಲ್ಲಿ ಆದಷ್ಟು ಜನರನ್ನು ನಿರುತ್ಸಾಹಗೊಳಿಸಿ, ನೀವು ಸಾಮಾನ್ಯ ಜನರಿಗೆ ಹೇಗೆ ಅಂತ ಹೇಳಿದ್ರೆ ಅವರಿಗೆ 2 ಸರ್ತಿ ಸರ್ಕಾರಿ ಕಚೇರಿಗೆ ಹೋದಾಗ ಸುಸ್ತಾಗಿ ಹೋಗ್ತದೆ. ಅದು ತನ್ನಿ, ಇದು ತನ್ನಿ, ಮತ್ತೊಂದು ದಾಖಲೆ ತನ್ನಿ ಅಂತ ಹೇಳುವಾಗ, ಸೊ ನೀವು 100 ದಾಖಲೆ ಪಟ್ಟಿಗಳನ್ನು ಕೊಟ್ಟಾಗ ಏನು ಮುಂದೆ ಬಂದಂತ 50 ಜನರಲ್ಲಿ 25 ಜನ ಹಿಂದೆ ಹೋಗಿರ್ತಾರೆ. ವಿಚಿತ್ರ ಅಂದ್ರೆ ಎಷ್ಟು ಅರ್ಜಿ ಕೊಡೋದು? ವಿಧಾನಸಭಾ ಕ್ಷೇತ್ರ ಜೈಲಲ್ಲಿ ಇದ್ದ ಸಹ ಅಭ್ಯರ್ಥಿ ಆಗ್ಬೋದು ಅಥವಾ MLA ಆಗ್ಬೋದು ಅಥವಾ ಕಾರ್ಪೊರೇಟರ್ ಸಹ ಆಗ್ಬೋದು. ಇಲ್ಲಿ ಒಂದು ಸಾಮಾನ್ಯ ವಾರ್ಡ್ ಸಮಿತಿ ಮೆಂಬರ್ಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೇಳಿದ್ದು ಶುದ್ಧ ತಪ್ಪಂತ ನನ್ನ ಅಭಿಪ್ರಾಯ. ನಿಮ್ಮ ಹೆಗ್ಡೆ ಅವರೇ, ನಿಮ್ಮ ಈಗ ನಾವು ಬೇರೆ ಕಡೆ ಕಂಪೇರ್ ಮಾಡೋದು ಒಳ್ಳೆ ಈ ವಿಚಾರವನ್ನು. ಮತ್ತೆ ಇದನ್ನು ನಾನು ಹೇಳುದಾದ್ರೆ ಕೋರ್ಟಲ್ಲಿ ನಾವು ಪ್ರಶ್ನಿಸಬಹುದು. MLAಗೆ, ಕಾರ್ಪೊರೇಟರ್ಗೆ ಮತ್ತೆ MP ಅವರಿಗೆ ಈ ರೂಲ್ ಇಲ್ಲದಾಗ ಬರೀ ಈ ಸಮಿತಿಯಲ್ಲಿ ಮೆಂಬರ್ ಆಗುವವನಿಗೆ ವಾರ್ಡ್ ಕಮಿಟಿಗೆ ಯಾಕೆ ಈ ಕಾನೂನು? ಅದನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡಿ 1 ವರ್ಷದಲ್ಲಿ ಅದರ ರಿಸಲ್ಟ್ ತೆಗಿಬಹುದು, ದೊಡ್ಡ ವಿಚಾರ ಅಲ್ಲ. ಆದರೆ ನಮ್ಮ ವಕೀಲರು ಮಾತ್ರ ಫ್ರೀ ಆಗಿ ಕೋರ್ಟಿಗೆ ಹೋಗುದಿಲ್ಲ. ನಮ್ಮ ಮಂಗಳೂರಿನವರು ನಾವು ಯಾರಾದ್ರೂ ಹೋರಾಟಗಾರರು ಹೋಗ್ಬೇಕು ಕೋರ್ಟಿಗೆ. ನೋಡಿ, ಇಲ್ಲಿ 3,000 ಅಂದ್ರೆ ಇಲ್ಲಿ ಒಂದು ಸ್ಪಷ್ಟ ಆಗ್ಬೇಕು ಅಂದ್ರೆ ನಾಗರಿಕರಿಗೆ ಕೂಡ. ಅವಾಗಲೇ ಒಂದು ಪ್ರಶ್ನೆ ಕೂಡ ಬಂತಕ್ಕಂತ ಹೇಳಿದ್ರೆ, ಒಂದು ವೇಳೆ ಕಾರ್ಪೊರೇಟರ್ ತನ್ನ ಸುತ್ತಮುತ್ತ ತಿರುಗಾಡ್ತಾ ಇರೋರನ್ನೇ ಅದರಲ್ಲಿ ಸೇರಿಸಿಕೊಂಡ್ರೆ ತನಗೆ ಫೇವರ್ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಬಟ್ ಏನು ಗೋಪಾಲಕೃಷ್ಣ ಭಟ್ ಅವರು ಹೇಳಿದಾಗೆ ಇದರಲ್ಲಿ ಒಬ್ಬ ವ್ಯಕ್ತಿ ರಾಜಕೀಯ ಪಕ್ಷದ ಕಾರ್ಯಕರ್ತ ಆಗಿದ್ರೆ ಅವನು ಅರ್ಜಿ ಹಾಕುವಾಗಿಲ್ಲ, ಮತ್ತೆ ಆತ ಅಫಿಡವಿಟ್ ಕೊಡಬೇಕಾಗತ್ತೆ, ನಾನು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಲ್ಲ ಅಂತ. ಇದು ಏನು ನಾಗರಿಕರ ಇದರಲ್ಲಿ ರಾಜಕೀಯ ಪಕ್ಷದ ಕಾರ್ಯಕರ್ತರು ಒಂದು ಇಂಡೈರೆಕ್ಟ್ ಆಗಿ ಹೋಗ್ತಾರೆ. ಯಾಕಂದ್ರೆ ಕೆಲವರು ಸದಸ್ಯರಾಗಿರುವುದಿಲ್ಲ, ಆಕ್ಟಿವ್ ಇರುವುದಿಲ್ಲ, ಬಟ್ ಸಪೋರ್ಟರ್ ಆಗಿರ್ತಾರೆ. ಇದು ಒಂದು. ಆದ್ರೆ ಇಲ್ಲಿ ಕ್ಲಾಶ್ ಎಲ್ಲಿ ಬರ್ತದೆ ಅಂದ್ರೆ, ಬಿಜೆಪಿಯ ಕಾರ್ಯಕರ್ತರು ಹೋದ್ರೆ ಕಾಂಗ್ರೆಸ್ನವರು ಅಬ್ಜೆಕ್ಟ್ ಮಾಡ್ತಾರೆ, ಕಾಂಗ್ರೆಸ್ನವ್ರು ಹೋದ್ರೆ ಬಿಜೆಪಿಯವರು ಸಿಕ್ಕಿಸಿ ಆಗ್ತಾರೆ. ಅಲ್ಲ, ನಾವು ಖುಷಿಯಲ್ಲಿ ನಾವು ಅದ್ರ ಬಗ್ಗೆ ಟೆನ್ಷನ್ ಇಲ್ಲ ನಮ್ಗೆ. ಅದು ಹೇಳಿಕೊಟ್ರೆ ಆಯ್ತು. ನಾವೇನ್ ಮಾಡ್ಬೇಕು ಅಂತಂದ್ರೆ, ನಾಗರಿಕರು ನಾವೆಲ್ಲ ಬಿಜೆಪಿಯವ್ರು ಹಾಕಿದ ಕೂಡಲೇ ಕಾಂಗ್ರೆಸ್ನವ್ರಿಗೆ ಹೇಳ್ಬೇಕು, ಫೋನ್ ಮಾಡಿ, ನೋಡಿ ಆಯಬ್ಬ ಇದೆ ಅಂತ, ಆಯ್ತಾ? ಆಮೇಲೆ ಕಾಂಗ್ರೆಸ್ನವ್ರು ಹಾಕಿದ್ರೆ ಬಿಜೆಪಿಯವ್ರಿಗೆ ಹೇಳಿ ಕೊಡ್ಬೇಕು, ನೋಡಪ್ಪ ಕಾಂಗ್ರೆಸ್ ಅಲ್ಲಿ ಸರಿ. ಈಗ ಯಾವುದೇ ಪಕ್ಷದಲ್ಲಿ ಇಲ್ಲದವನನ್ನು ನೀವು ಎಲ್ಲಿಂದ ಹುಡುಕ್ತೀರಿ? ಇಲ್ಲ ನೋಡಿ, ಪಕ್ಷದಲ್ಲಿ ಇಲ್ಲ, ಪಕ್ಷದಲ್ಲ ಅಲ್ಲ, ನಾನೊಂದು ಹೇಳ್ತೀನಿ ನೋಡಿ. ಮತ್ತೆ ಆಯ್ತು, ಇರ್ತಾರೆ ಅವರೆಲ್ಲ ಈ ರೀತಿಯ ಸಾರ್ವಜನಿಕ ಏನು ಬದುಕಿನ ಜೊತೆಗೆ. ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಇನ್ನೊಂದು ಏನಾಗ್ತದೆ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್, ನಾನು ಮರ್ತು ನೋಡಿ, ಪ್ರತಿ ಒಂದು ವಾರ್ಡ್ ಅಲ್ಲಿ ಒಂದೊಂದು ಸಂಘ ಸಂಸ್ಥೆ ಉಂಟು, ಸಮಾಜ. ಈಗ ರಾಮಕೃಷ್ಣ ಮಿಷನ್, ಬೆಂದೂರಲ್ಲಿ 2 ಕಾನ್ವೆಂಟ್ ಉಂಟು, 1-2 ಶಾಲೆ ಉಂಟು, ಕಂಕನಾಡಿಯಲ್ಲಿ ಒಂದು ಹಾಸ್ಪಿಟಲ್, ಸಂಘಟನೆಗಳುಂಟು. ಆಗ ಅವರು ಏನ್ ಮಾಡ್ತಾರೆ, ಇದರ ಮೇಲೆ ಅವರು ನಿಗಾ ಇಡ್ತಾರೆ. ದೇವರ ದಯಲ್ಲಿ ನನ್ನ ಅಂದಾಜಿ ಪ್ರಕಾರ 60 ಕಾರ್ಪೊರೇಟ್ ವಾರ್ಡ್ಗಳಲ್ಲಿ 50 ವಾರ್ಡ್ಗಳಲ್ಲಿ ಇಂಥ ಇದು ಸಂಸ್ಥೆಗಳು ಉಂಟು. ಜಾಸ್ತಿ ಜವಾಬ್ದಾರಿ ಸಂಘ ಸಂಸ್ಥೆಗಳಿಗೆ 2 ರೆಪ್ರೆಸೆಂಟೇಷನ್. ಇನ್ನು ಸಹ ಇದರಲ್ಲಿ ಅವಕಾಶವಾದಿಗಳು ಸೇರ್ಲಿಕ್ಕೆ ಉಂಟು. ಕೆಲಸ ಇಲ್ಲದವರು ಇದು ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಕಾರ್ಪೊರೇಟರ್ ಮತ್ತು ಇಂಜಿನಿಯರ್ ಅನ್ನು ಬ್ಲಾಕ್ ಮೇಲ್ ಮಾಡುವಂತ ಚಾನ್ಸಸ್ ಇದೆ. ಇನ್ನು ಕೆಲವು ಒಂದು ಅಪಾಯ ಕೂಡ ಉಂಟು. ಹೌದು, ಎಷ್ಟು ಒಳ್ಳೇದಾಗ್ತದೆ ಅದರಲ್ಲಿ ಸಹ ಇನ್ನು ಅಪಾಯ ಉಂಟು. ಒಳ್ಳೆ ಕಾಮಗಾರಿಗೆ ಅಡ್ಡಿಪಡಿಸಿ ಆ ಕಾಮಗಾರಿ ನಡೆಯದಂತ ಮಾಡುವಂತ ಪ್ರಕೃತಿ ನಡೆದ್ರು ಆಶ್ಚರ್ಯ ಇಲ್ಲ. ಸೊ ನಿಜವಾದ ಅಗತ್ಯವಾದ ಕಾಮಗಾರಿ ಬೇಕು, ಎಲ್ರು ಒಪ್ಪಿದ್ದಾರೆ, ನಗರ ಪಾಲಿಕೆ ಮಾಡ್ತದೆ ಅಂತ ಹೇಳಿದ್ರು, ಯಾವ್ದಾದ್ರು 1-2 ಮೆಂಬರ್ಗಳ ಕಿತಾಪತಿಯಿಂದ ಅದಕ್ಕೆ ಅಡ್ಡಿಪಡಿಸುವಂತ ಒಂದು ಕಾರ್ಯ ನಡೆದ್ರು. ಒಂದ್ ನಿಮಿಷ ನಾನು ಕ್ಲಾರಿಫೈ ಮಾಡ್ತೇನೆ. ನಾವು ನೆಗೆಟಿವ್ ಅದನ್ನ ಅಷ್ಟು ಹೇಳೋದು ಅಲ್ಲ. ಯಾಕೆ ಹೇಳ್ತೇನೆ ನಾನು, ಈಗ ಹೋಗ್ತಾ ಇಲ್ವಾ, ಬ್ಲಾಕ್ ಮೇಲ್ ಮಾಡ್ತಾ ಇಲ್ವಾ? ಈಗಲೂ ಬ್ಲಾಕ್ ಮೇಲ್ ಮಾಡೋರು ಇದ್ದಾರೆ RTI ಹೆಸರಲ್ಲಿ. RTI ಹೆಸರಲ್ಲಿ ಎಷ್ಟೋ ಒಳ್ಳೊಳ್ಳೆ ಕೆಲಸ ನಿಲ್ಲಿಸಿದ್ದಾರೆ. ಅದು ಹೊಸ ಸಮಸ್ಯೆ ಅಲ್ಲ, ಹಳೆ ಸಮಸ್ಯೆ. ಎರಡನೇದು ಏನು ಅಂದ್ರೆ, ನಾವೀಗ ಜನರಿಗೆ ಹೇಳಲಿಕ್ಕೆ ಬಯಸೋದಿಷ್ಟೇ, ನೋಡಿಯಪ್ಪ ಇದರಲ್ಲಿ ಗೊಂದಲ ಬರುದು ಹೋಗುದೆಲ್ಲ ಮತ್ತೆ ನೋಡು. ಈಗ ನಿಮಗೆ ಒಂದು ಅವಕಾಶ ಬಂದಿದೆ ತಾನೆ, ಮೆಂಬರ್ ಆಗಿ. ಆಮೇಲೆ ಇನ್ನೊಂದು ಏನಂತಂದ್ರೆ, ನಿಮ್ಮ ಏರಿಯಾದಲ್ಲಿ ಒಳ್ಳೆಯ
ಇಂಜಿನಿಯರು, ರಿಟೈರ್ಡ್ಸು, ರಿಟೈರ್ಡ್ ಡಾಕ್ಟರ್ಸ್ ಎಲ್ಲ ಹೆಡ್ ಮಾಸ್ಟರ್ಸ್ಗಳು ಅಂಥವರೆಲ್ಲ ಇರ್ತಾರೆ. ಅಂಥವ್ರಿಗೆಲ್ಲ ಆಸಕ್ತಿ ಇರ್ತದೆ. ನೀವು ಇನ್ನೊಂದು ಪ್ರಶ್ನೆ ಕೇಳಿದಿರಿ, ರಾಜಕೀಯ ರಹಿತವಾಗಿ ಯಾಕೆ ಆಫ್ ಆಗೋದಿಲ್ಲ, ರಾಜಕೀಯ ರಹಿತವಾಗಿ ಇಲ್ವಾ ಅಂತ. ನೋಡಿ, ನಾನು ಒಂದು ವಿಷಯ ಹೇಳ್ತೀನಿ. ಈ ದೇಶದ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ವೋಟರ್ಸ್, ನೀವು ಕಾಂಗ್ರೆಸ್ಸಿಗ ಬಿಜೆಪಿಗೋ ದಳಕ್ಕೆ ವೋಟ್ ಹಾಕ್ತೀರಿ, ವೋಟ್ ಹಾಕುವಾದ್ರೆ ಸೊ ಅಲ್ಟಿಮೇಟ್ಲಿ ಅದರಲ್ಲಿ 2 ವರ್ಗ ಉಂಟು. ಒಂದು ಪ್ರತಿ ವರ್ಷ ಚೇಂಜ್ ಮಾಡೋರು ಇದ್ದಾರೆ, ಕ್ಯಾಂಡಿಡೇಟ್ ನೋಡಿ, ಇನ್ನೊಂದು ಕಾಯಂ, ಎರಡನೇ ಇನ್ನೊಂದು ವರ್ಗ ಇದೆ, ಯಾವುದೇ ಓಟಿಗೆ ಹೋಗದವರು ಇದ್ದಾರೆ. ಇದು ಒಂದು. ಆದ್ರೆ ಈ ಯಾವುದೇ ಒಟ್ಟಿಗೆ ಹೋಗದವರು ಅವರು ಈ ಇವತ್ತಿನ ಕಾಲದಲ್ಲಿ ಏನು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಮಾತನಾಡುವ ಅವರಿಗೆ ಕೇಳ್ತಾರೆ, ಬಟ್ ಅದು ಯಾವುದೇ ಇದಕ್ಕೆ ಎಲೆಕ್ಷನ್ಗೆ ಹೋಗಿ ಯಾವುದೇ ಮತದಾನ ಮಾಡುವ ಪ್ರಕೃತಿ ರಾಜಕೀಯ ಸ್ಪರ್ಶ ಇಲ್ಲದೆ ಸಿಗುದಿಲ್ಲ. ಆದರೆ ರಾಜಕೀಯ ಸ್ಪರ್ಶ ನಮಗೆಲ್ಲರಿಗೂ ಇದೆ, ಪ್ರಾಮಾಣಿಕವಾಗಿ ನನಗೂ ಇದೆ, ಒಲವಿದೆ. ಆದ್ರೆ ರಾಜಕೀಯ ಸ್ಪರ್ಶವಾದ ಇತಿಹಾಸ ಅದರ ದಾಟಿ ಕೆಲಸ ಮಾಡುವವರು ತುಂಬಾ ಜನ ಇದ್ದಾರೆ, ಖಂಡಿತವಾಗಿದ್ದಾರೆ. ಯಾವುದು ಜನಸಾಮಾನ್ಯರು ಬೇಕಾದಷ್ಟು ಜನ ಸಿಗ್ತಾರೆ. ಒಂದು ಸಾರ್ವಜನಿಕ ಕಾಳಜಿಯ ವಿಚಾರ ಅಂತ ಹೇಳುವಾಗ ತನ್ನ ಎಲ್ಲ ರಾಜಕೀಯ ನಾನೇ ವೈಯಕ್ತಿಕವಾಗಿ ನಾನು ರಾಜಕೀಯ ಹಿತಾಸಕ್ತಿ ಉಳ್ಳವನೇ, ಒಂದು ರಾಜಕೀಯ ಪಕ್ಷಕ್ಕೆ ಸ್ವಲ್ಪ ಮಟ್ಟಿಗೆ ವಾಲಿದವನೇ, ಹೌದಾ? ನಾನು ಅನೇಕ ಸಂದರ್ಭಗಳಲ್ಲಿ ಅದನ್ನ ಮೀರಿ ನಾವು ಹೋಗ್ತೇವೆ. ಜನರಲ್ ಕೂಡ ಹಾಗೆ ಅದನ್ನ ಮೀರಿ ಬರ್ತಾರೆ. ಸಂಸ್ಥೆಗಳಿಗೆ ಇದು ಬೇಡವೇ ಬೇಡಲ್ಲ. ಈಗ ರಾಮಕೃಷ್ಣ ಮಿಷನ್ ಅವರಿಗೆ ಬಿಜೆಪಿ ಒಂದೇ, ಕಾಂಗ್ರೆಸ್ ಒಂದೇ, JDS ಒಂದೇ, ಎಲ್ಲ ಒಂದೇ. ಈಗ ಕಾನ್ವೆಂಟ್ ಒಂದಿರ್ತದೆ, ಒಂದು ಶಾಲೆ ಉಂಟು, ಅವರಿಗೆ ಒಂದು ಪಕ್ಷ ಬೇಕಾ? ಪಕ್ಷ ಅಂತೇಳಿ ಬರುದು ವೈಯಕ್ತಿಕ ಜಿಕೆ ಪಟ್ರಿಗೆ ಒಂದು ಒಬ್ಬರ ಮೇಲೆ ಒಂದು ಸಾಫ್ಟ್ ಕಾರ್ನರ್, ಅಥವಾ ಟೋಟಲಿ ಅದರಲ್ಲೇ ನಾವು ಇದು ಮಿಂಗಲ್ ಆಗುದು, ಅದು ನಮ್ಮ ವೈಯಕ್ತಿಕ. ಸಂಸ್ಥೆಗಳು ಈ ಮನೋಭಾವ ಹೊಂದುವುದಿಲ್ಲ 100%. ಸೊ ಈಗ ನಾವು ಏನು ಈ ಜನ ಅಥವಾ ಏನು ಪ್ರತಿ ವಾರ್ಡ್ನಲ್ಲಿ ಜನರನ್ನು ಮೋಟಿವೇಟ್ ಮಾಡಬೇಕಲ್ಲ ಇದಕ್ಕೆ, ಎಂದರು ಏನೋ ಹೌದು, ಏನು ಸದಸ್ಯರಾಗುವ ನಿಟ್ಟಿನಲ್ಲಿ ಯಾಕಂತ ಹೇಳಿದ್ರೆ ಈಗ ಏನೋ ಮಹಾನಗರ ಪಾಲಿಕೆಯವರು ಪತ್ರಿಕೆಗಳಲ್ಲಿ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಸಾಕಾಗುತ್ತಾ ಅಂತ ನಿಮಗೆ ಅನಿಸುತ್ತಾ? ಜನರ ಎಷ್ಟೋ ಸಂದರ್ಭದಲ್ಲಿ ಸಾರ್ವಜನಿಕ ಕಳಕಳಿಯ ಅಥವಾ ಕಾಳಜಿಯ ವಿಚಾರಕ್ಕೆ ಜನರ ರೆಸ್ಪಾನ್ಸ್ ತುಂಬ ನಿಧಾನವಾಗಿರ್ತದೆ. ಈಗ ನೀವೆಲ್ಲರೂ ನೋಡಿರ್ತೀರಿ, ಬೇರೆ ಬೇರೆ ಸಂದರ್ಭದಲ್ಲಿ ನಿಮಗೊಂದು 10 ಜನರನ್ನು ಈ ವಿಚಾರವಾಗಿ ಇಂಥ ಒಂದು ಸಾರ್ವಜನಿಕ ಏನು ಬದುಕಿಗೆ ಸಂಬಂಧಪಟ್ಟ ಅಥವಾ ಸಾರ್ವಜನಿಕ ಸ್ವತ್ತುಗಳಿಗೆ ಸಂಬಂಧಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 10 ಜನರನ್ನು ಮಹಾನಗರ ಪಾಲಿಕೆಗೋ ಜಿಲ್ಲಾಧಿಕಾರಿ ಕಚೇರಿಗೋ ಕರ್ಕೊಂಡು ಹೋಗ್ಬೇಕಿದ್ರೆ ಎಷ್ಟು ಕಷ್ಟ ಉಂಟು ಅಂತ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅದರಲ್ಲಿ ಒಂದು ಪ್ರಚಾರ ಆಯ್ತು. ನಾನು ಸಿವಿಕ್ ಗ್ರೂಪ್ ಅಲ್ಲಿ ಇದರಲ್ಲಿ ಮೆನ್ಷನ್ ಮಾಡಿದ್ದೇನೆ ನಮ್ಮ ಲೀಡರಿಗೆ, ಒಂದು ಪತ್ರಿಕಾಗೋಷ್ಠಿ ಆದಷ್ಟು ಬೇಗ ಮಾಡ್ಬೇಕಂತ. ನಾವು 3 ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಇರುವವರು, ಅದರಿಂದ ನಾವು ಪ್ರಚಾರ ಮಾಡ್ತೇವೆ. ನಾಳೆ ನಿಮ್ಮ ಲಿಂಕ್ ಅನ್ನು ನಾವು ಶೇರ್ ಮಾಡ್ತೇವೆ. ಈ ರೀತಿ ಮಾಡಿಕೊಂಡು ಬರುವಾಗ 75% ಜನರಿಗೆ ಅವೇರ್ನೆಸ್ 100% ಬರ್ತದೆ. ಆದರೆ ಜನರಿಗೆ ಆಲಸ್ಯ ಉಂಟು, ಶ್ರೀಮಂತರಿಗೆ. ಈಗ ಮಹಾನಗರ ಪಾಲಿಕೆ ತನ್ನ ಜವಾಬ್ದಾರಿಯಾಗಿ ಎಷ್ಟು ಪ್ರಚಾರ ಮತ್ತೆ ಈ 60 ಕಾರ್ಪೊರೇಟರ್ಗಳು ಎಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳಿಗೆ ಇದು ಇಂಟ್ರೆಸ್ಟ್ ಇಲ್ಲ. ನೋಡಿ, ಇಲೆಕ್ಷನ್ ಬಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಒಂದು 10 ದಿವಸದಲ್ಲಿ 3 ಸಾರಿ ಮನೆ ಹತ್ತಿ ಇಳಿಯುವ ರಾಜಕೀಯ ಪಕ್ಷಗಳು ಈ ಬಗ್ಗೆ ಯಾಕೆ ದನಿ ಎತ್ತ ಇಲ್ಲ? ನೋಡಿ, ಅಂದ್ರೆ ಈ ಪ್ರಕ್ರಿಯೆ ಕಾಟಾಚಾರಕ್ಕೆ ಮಾಡುವಂತದ್ದು. ಈಗ ಮೊನ್ನೆ 2ನೇ ತಾರೀಕಿನಿಂದ ಅರ್ಜಿ ಸಲ್ಲಿಕೆಯ ಏನು ಅವಧಿ ಆರಂಭವಾಗಿದೆ. 17ನೇ ತಾರೀಕು ತನಕ ಅರ್ಜಿ ಸಲ್ಲಿಕೆ. ಯಾವ ಪಕ್ಷದವರು ಸರ್ ಈ ಬಗ್ಗೆ ಇಂಟ್ರೆಸ್ಟ್ ತಗೊಂಡಿದ್ದಾರೆ? ಪಕ್ಷದವರು ವಾರ್ಡ್ಗೆ ಹೋಗಿ ನೋಡಿ, ವಾರ್ಡ್ ಸಮಿತಿ ಆಗ್ತಾ ಉಂಟು, ನೀವು ಯಾರಾದ್ರೂ ಆಸಕ್ತರು ಅರ್ಜಿ ಸಲ್ಲಿಸಿ ಅಂತ ಕೇಳಿದ್ದಾರೆ. ನೋಡಿ, ಓಟಿಗೆ ಆಗುವಾಗ ಮನೆಗೆ ಹತ್ತಿ ಅಣ್ಣ ಅಪ್ಪೆ ತಾಯಿ ಅಂತ ಕೈಕಾಲು ಹಿಡಿಯೋರು ಈ ಒಂದು ಪಕ್ಷದವರು ಒಂದು ಮನೆಗೆ ಬಂದು, ಸ್ವಾಮಿ ನೀವು ಪಕ್ಷದವರು ಮೆಚ್ಚುವ ಕೆಲಸ ಮಾಡಿದ್ದಾರೆ ತಾರನಾಥ್ ಸರ್. ಇಡೀ ನಮ್ಮ ಚರಿತ್ರೆಯಲ್ಲಿ ದಕ್ಷಿಣ ಕರ್ನಾಟಕದ ಒಂದು ಇಲೆಕ್ಷನ್ ಇದು ಮೆನಿಫೆಸ್ಟೋದಲ್ಲಿ ವಾರ್ಡ್ ಸಮಿತಿ ರಚನೆ ಮಾಡ್ತೇವೆ ಅಂತ ಹೇಳಿ ಹಾಕಿದ್ದು ಬಿಜೆಪಿ ಅವರು. ಅಲ್ಲ, ನಾವು ಕಾಂಗ್ರೆಸ್ನವರು ಆದದ್ದನ್ನು ಚೇರ್ಮನ್ ಪಕ್ಷದ ಹೆಸರು ಬೇಡ, ಬಟ್ ವಾರ್ಡ್ ಇದು ರಾಜಕೀಯ ಪಕ್ಷದವರು ಉಂಟಲ್ಲ, ಸ್ವಲ್ಪ ಅವೇರ್ನೆಸ್ ಮಾಡ್ಬೇಕಿತ್ತು. ಪಕ್ಷದವರು ಹೇಳಿದ್ರು ಕೂಡ ಹೈಕೋರ್ಟ್ ಡೈರೆಕ್ಷನ್ ಕೊಡದಿದ್ರೆ ಅವರು ಮಾಡುದಿಲ್ಲ. ಅದಲ್ಲ, ಒಂದು ನಿಮಿಷ, ಒಂದು ಕರೆಕ್ಷನ್. ರಾಜಕೀಯ ಪಕ್ಷದವರು ನೀವು ಮಾತಾಡಿಸ್ಬೇಕು ನಾಳೆ. ನಿಮಗೆ ಹೇಳುದು ಮಾಧ್ಯಮದವರು, ನೀವು ದಯವಿಟ್ಟು ನಿಮ್ಮ V4 ಚಾನಲ್ ಅವ್ರನ್ನ ಕಳಿಸಿ ಎಲ್ಲಾ ಪಕ್ಷದ ಇಂಪಾರ್ಟೆಂಟ್ ಲೀಡರ್ಸ್ಗಳು ಇದರದ ಒಪಿನಿಯನ್ ನೀವು ತೆಗಿಬೇಕು.
ನನ್ನ ವಿನಂತಿ. Yes, ಖಂಡಿತ ಖಂಡಿತ. ಎರಡನೇದು ಅಂದ್ರೆ ವಾರ್ಡ್ ಸಮಿತಿಯನ್ನು ರಚಿಸುವ ನಿಟ್ಟಿನಲ್ಲಿ ಏನು ನೀವು ಯಾವ ರೀತಿಯ ಎರಡನೇದು ಇನ್ನೊಂದು ಇಂಟ್ರೆಸ್ಟ್ ಇನ್ನೊಂದು ಹೇಳ್ತೇನೆ, ಪಕ್ಷದವರು ಇದರಲ್ಲಿ ಆಕ್ಟಿವ್ ಆಗಿಲ್ಲ ಹೇಳಬೇಡಿ, ಆಗಿದ್ದಾರೆ. ಯಾಕೆ ಅಂತಂದ್ರೆ ನಾನು ಸುಮ್ಮನೆ ಕೂತ್ರೆ ಆ ಪಕ್ಷದವ ಸೇರಿಸಿ ಬಿಡ್ತಾನೆ. ಸೊ ಆ ಪಕ್ಷದವ ಸೇರಿಸಿಬಿಡಿ ನಾನು ಸುಮ್ಮನೆ ಹೇಳಿ ಸ್ಟಾರ್ಟ್ ಆಗಿ ಈಗ ಅದು ನಮ್ಮ ನನಗೆ ಗೊತ್ತಿದ್ದ ಬಗ್ಗೆ 50% ಕಾರ್ಪೊರೇಟರ್ಗೆ ಈ ವಾರ್ಡ್ ಸಮಿತಿಯ ಹತ್ತೋ ಗೊತ್ತಿಲ್ಲ, ಏನು ಗೊತ್ತಿಲ್ಲದವರು ತುಂಬಾ ಜನ ಇದ್ದಾರೆ. ಮತ್ತೆ ಗೊತ್ತಿಲ್ಲದಾಗ ಆಕ್ಟಿಂಗ್ ಕೂಡ ಮಾಡ್ತಾರೆ. ಒಂದು ನಿಮಿಷ ಹೇಳ್ತೇನೆ ನೋಡಿ, ಕಾರ್ಪೊರೇಟರ್ಗಳಿಗೆ ಇವತ್ತಿನ ವಾರ್ಡ್ ಸಮಿತಿ ವಿಷಯ ಗೊತ್ತಿಲ್ಲ ಹೇಳಿದ್ರೆ ನಾನು ನಂಬುದಿಲ್ಲ. ಯಾಕೆ ಹೇಳ್ತೇನೆ ನಾನು ನೋಡಿ, ಇಡೀ ಇದು ಪ್ರತಿ ಕಡೆಯಲ್ಲೂ ಅದು ಡಿಸ್ಕಷನ್ ಆಗಿದೆ, ಗಲಾಟೆ ಆಗಿದೆ, ಪಾರ್ಟಿ ಒಳಗಾಗಿದೆ, ಪಕ್ಷದ ವೇದಿಕೆಗಳಲ್ಲಿ ಚರ್ಚೆ ಆಗಿದೆ, ನಾವು ವಿರೋಧಿಸಬೇಕಾ ಬೇಡವಾ ಎಲ್ಲ ಆಗಿದೆ, ಮತ್ತೆ ರೆಸೊಲ್ಯೂಷನ್ ಪಾಸ್ ಆಗ್ಲಿಲ್ವಾ? ಇವರಿಗೆ ಏನಾಗಿದೆ ಹೇಳಿದರೆ ವಾರ್ಡ್ ಸಮಿತಿ ಕಹಿ ಮದ್ದಿನಾಗೆ ಆಗಿದೆ. ಆಟಿ ಅಮಾವಾಸ್ಯೆಗೆ ಅದು ಕೈಯಲ್ಲ, ಕಹಿ ಮದ್ದು ಕೊಡ್ತಾರೆ ಯಾವುದು ಹುಳ ಆದದಕ್ಕೆ. ಇವರಿಗೆ ಈಗ ಆಧಾರ ಆಗಿದೆ. ಸಣ್ಣ ಮಕ್ಕಳು ನೋಡಿ ಮುಖವನ್ನು ನಮೂನೆ ಮಾಡ್ತಾರೆ ಕುಡಿಯುವಾಗ. ಇದು ವಾರ್ಡ್ ಸಮಿತಿ ಹೆಸರು ಕೇಳುವಾಗ ಇವರಿಗೆ ಎಲರ್ಜಿ ಆಗ್ತದೆ. ಈಗ ಗೋಪಾಲಕೃಷ್ಣ ಭಟ್ರೆ, ಈ ವಾರ್ಡ್ ಸಮಿತಿ ಅಸ್ತಿತ್ವಕ್ಕೆ ಬಂದ್ರೆ ಆ ವಾರ್ಡ್ ಕಮಿಟಿಯವರು ಏನೆಲ್ಲ ಮಾಡಬೇಕಾಗತ್ತೆ ನೋಡಿ? ತಿಂಗಳಿಗೊಮ್ಮೆ ಮೀಟಿಂಗಿಗೆ ಅಟೆಂಡ್ ಆಗ್ಲೇಬೇಕು. ಮತ್ತೆ ಆ ಮೀಟಿಂಗ್ ಅಲ್ಲಿ ಯಾರು ಇರ್ತಾರೆ? ಕಾರ್ಪೊರೇಟರ್, ನೋಡಲ್ ಆಫೀಸರ್, ವಾರ್ಡ್ ಕಮಿಟಿ ಅಧ್ಯಕ್ಷ, ಒಂದು ಅಥವಾ ಕೋರಂ ಅಂತ ಇರಬಹುದು, ಮಿನಿಮಮ್ ಒಂದು 5 ಜನ ಮೆಂಬರ್ ಅಥವಾ 6 ಜನ ಇದಾಗಿದೆ. ಸೊ ಕೋರಂ ಇಲ್ಲದೆ ನಿಮಗೆ ನಾಳೆ ಯಾವುದೇ ನಿರ್ಣಯ ಕೈಗೊಳ್ಳಿಕ್ಕೆ ಆಗುದಿಲ್ಲ. ನಿರ್ಣಯ ಅಂತ ಏನೆಲ್ಲ ನಿರ್ಣಯ ಅಂದ್ರೆ ಉದಾಹರಣೆಗೆ ನೋಡಿ, ಅಲ್ಲಿರುವಂತ ಈಗ ನಗರ ಪಾಲಿಕೆಯಿಂದ ಆ ವಾರ್ಡ್ಗೆ ಸ್ಯಾಂಕ್ಷನ್ ಆದ ಕಾಮಗಾರಿಗಳ ಪ್ರತಿಯೊಂದು ಕಾಮಗಾರಿಗಳು 1 ರೂಪಾಯಿಂದ ಹಿಡಿದು 1 ಕೋಟಿವರೆಗೆ ಅಥವಾ 10 ಕೋಟಿವರೆಗೆ ಇದ್ದದ್ದು ಸಹ ಈ ವಾರ್ಡ್ ಕಮಿಟಿ ಅಂಡರ್ ಬರ್ತದೆ. ಅಂದ್ರೆ ಈ ನಗರ ಪಾಲಿಕೆಯಿಂದ ಬರುವಂತದ್ದು. ಮತ್ತೆ ನನಗೆ ಗೊತ್ತಿದ್ದಾಗೆ ಸ್ಮಾರ್ಟ್ ಸಿಟಿ ಯಾವುದಕ್ಕೂ ಅದಕ್ಕೆ ಯಾವುದೇ ಲಂಗು ಲಗಾಮ್ ಇಲ್ಲದ ಒಂದು ಸಂಸ್ಥೆ. ಸೊ ಸ್ಮಾರ್ಟ್ ಸಿಟಿ ಅದು ನಮಗೆ ಇದಕ್ಕೆ ಸಂಬಂಧ ಇಲ್ಲ. ನಗರ ಪಾಲಿಕೆ ಮತ್ತು ಸರ್ಕಾರದಿಂದ ಇದು ಸ್ಮಾರ್ಟ್ ಸಿಟಿ ಅದು ಸ್ವಯಂ ಸಂಸ್ಥೆ, ಅಂದ್ರೆ ಒಂದು ಅದು ಪ್ರೈವೇಟ್ ಕಂಪನಿ ಇದ್ದಾಗೆ. ಸೊ ಅದಕ್ಕೆ ಮತ್ತು ವಾರ್ಡ್ ಸಮಿತಿಯಲ್ಲಿ ಅವರು ಮಾಡುವ ಕೆಲಸಕ್ಕೆ ಅಥವಾ ಈಗಿನ ಸ್ಮಾರ್ಟ್ ಸಿಟಿಯಲ್ಲಿ ಶಾಸಕರಿಗೆ ಮತ್ತು ಎಂಪಿಗೆ ನೀವೇನಾದ್ರೂ ಕೆಲಸ ಮಾಡ್ತಾ ಇರ್ತೀರಿ, ಕೆಲಸ ಆಯ್ತು, ಅಷ್ಟೊತ್ತಿಗೆ ಸ್ಮಾರ್ಟ್ ಸಿಟಿ ಅವರು ಬಂದದನ್ನ ಆಗಲಿಕ್ಕೆ ಆರಂಭಿಸ್ತಾರೆ. ಅಂದ್ರೆ ಅದು ಏನಾಗಿದೆ ಸರ್, ಇಲ್ಲಿ ಯಾವುದೇ ಇಲಾಖೆಗೆ ಕೋಆರ್ಡಿನೇಷನ್ ಇಲ್ಲ. ಇವತ್ತು ಕಾಂಕ್ರೀಟ್ ಹಾಕ್ತಾರೆ, ನಾಳೆ ಡ್ರೈನೇಜ್ ಅಗೀತಾ ಇದ್ದಾನೆ ನಾಡಿದ್ದು, ಅಂದ್ರೆ ದೂರದೃಷ್ಟಿ ಯಾವುದೇ ಇಲಾಖೆಗೆ ಇಲ್ಲ. ತಿಂಗಳಲ್ಲಿ ಇಂಟರ್ಲಾಕ್ ಸಿಗ್ತದನ್ನು ಮಾರಿದ್ದಾರೆ ಸೆಕೆಂಡ್ ಹ್ಯಾಂಡ್. ಬಲ್ಮಠ ರಸ್ತೆಗೆ ಸ್ವಾಗತದಿಂದ ಆಗ ನನಗೆ ಮರ್ತೋಯ್ತು, ಬೆಂಗಳೂರಲ್ಲಿ ಸರ್ಕಲ್ ತನಕ 8 ವರ್ಷದ ಮೊದಲು 2.5 ಫೀಟ್ ಇದ್ದು ಚರಂಡಿ ಆಗಿದೆ. ಅದು ಮೊದಲಿದ್ದದ 5 ಫೀಟ್, ಈಗ ಅರ್ಧ ಆಗಿದೆ, ಒಂದು ಹೆಗ್ಗಣ ಹೋಗ್ಲಿಕ್ಕೆ. ಅದನ್ನು 8 ವರ್ಷದಲ್ಲಿ ಹೊಸ ಮಾಡುದಂತೆ ಕಾರ್ಪೊರೇಟರ್. ಈಗ ಅಗಿಲಿಕ್ಕೆ ಸ್ಟಾರ್ಟ್ ಮೇಲಿನಿಂದ. ಅದು ಬಿಡಿ, ಇದು 20 ವರ್ಷ ಹಿಂದೆ ಕಂಕನಾಡಿ ಮಾರ್ಕೆಟ್ ಆದ ಬಿಲ್ಡಿಂಗ್ ಅನ್ನು ಡೆಮಾಲಿಷ್, ಒಂದು ಕಾಂಕ್ರೀಟ್ ಬಿಲ್ಡಿಂಗ್ ನ ಆಯುಷ 60ರಿಂದ 70 ಅಥವಾ 80 ವರ್ಷ ಇರ್ಬೋದು. ಅಂದ್ರೆ 20 ವರ್ಷಕ್ಕೆ ಆಯುಷ್ 20 ವರ್ಷವೂ ಆಗ್ಲಿಲ್ಲ, 15-16 ವರ್ಷ ಇದು ಬಿಲ್ಡಿಂಗ್ ಅನ್ನು ಡೆಮಾಲಿಷ್ ಮಾಡಿ. ಅಂದ್ರೆ ಯಾರಮ್ಮನ ದುಡ್ಡು ಎಲ್ಲಮ್ಮನ ಜಾತ್ರೆ, ನಮ್ಮ ತೆರಿಗೆ ಹಣವನ್ನು ಅಲ್ಲ ಕಾರ್ಪೊರೇಟರ್ ವಿಷಯಕ್ಕಲ್ಲ. 16 ವರ್ಷಕ್ಕೆ ಒಂದು ಬಿಲ್ಡಿಂಗಿನ ಆಯುಷ್ಯ ಮುಗೀತಂತ ಹೇಳಿದ್ರೆ ಅಷ್ಟು ದೂರದೃಷ್ಟಿ ಇಲ್ವೋ ಸರ್? ಈಗ ನೋಡಿ, ಮುಂಚೆ ವಿಶ್ವೇಶ್ವರಯ್ಯ ಡ್ಯಾಮ್ ಕಟ್ಟುವಾಗ 100 ವರ್ಷ ಹಿಂದೆ ಅವನಿಗೆ ಒಂದು ವಿಷನ್ ಇತ್ತು. ಈ ಮಂಗಳೂರಿನ ಅಧಿಕಾರಿಗಳೇ ಆಗ್ಲಿ ಕಾರ್ಪೊರೇಟರ್ ಆಗ್ಲಿ 16 ವರ್ಷದಲ್ಲಿ ವಿಡಿಯೋ ಹೊಡೆಯುವ ಅಗತ್ಯ. ನಾಳೆ ಡಿಸಿ ಆಫೀಸ್ ಹೊಸ್ತಾದದ್ದು, ಈಗ ನಮ್ಮ ಡಿಸಿ ಕುತ್ಕೊಳ್ಳೋ ಚೇಂಬರ್ ಸೆಕ್ಷನ್ ಇಡೀ ಹೊಸ್ತು 12 ವರ್ಷ ಆಗ್ಲಿಲ್ಲ. ನಾಳೆ ಬಜಾಲಿಗೆ ಹೋಗ್ಲಿಕ್ಕೆ ಅಲ್ಲ ಹೋಯ್ತಲ್ಲ ಬಿಲ್ಡಿಂಗ್, ನಾಳೆ ಭಿಕ್ಷುಕರ ತಾಣ ಅದು ನಿಮ್ಮ ಇದು ಮಾಡಿದ್ದಾರೆ ಏನು ಅಂಡರ್ ಪಾಸ್ ಸರ್? ಅದು ಬಿಡಿ ನೋಡಿ, ಇದು 15 ಕೋಟಿ 14 ಕೋಟಿಯಲ್ಲಿ ಕುಂಟಿಕಾಲದಿಂದ ಮುಲ್ಲ ಏರ್ಪೋರ್ಟ್ ರೋಡಿಗೆ ಕಾಂಕ್ರೀಟ್ ಆಯ್ತು. 4 ವರ್ಷ, ಈಗ 6 ತಿಂಗಳಿಂದ ಕಾಂಕ್ರೀಟ್ ಹೊಡೆದು 4 ಫೀಟ್ ಇದು ಒಂದು ಡ್ರೈನೇಜ್ ಪೈಪ್ ಮುಲ್ಲಾಕಾಡಿಂದ ಕುದ್ರೋಳಿವರೆಗೆ 4 ವರ್ಷ ಆಗ್ಲಿಲ್ಲ, 3 ವರ್ಷ ಕಪ್ಪು ಮಣ್ಣದು. ಅಂದ್ರೆ ಕೋಟ್ಯಾಂತರ ರೂಪಾಯಿ ಅದಕ್ಕೆ ನಷ್ಟ. ನೋಡಿ ಕಾಂಕ್ರೀಟ್ ಹಾಕ್ತಾರೆ, ಪುನಃ 1 ಕೋಟಿಗೆ ಟೆಂಡರ್, ಯಾವುದಕ್ಕೆ? ಕಾಂಕ್ರೀಟ್ ಕಟ್ಟಿಂಗ್ ಅಂತ. ಇಡೀ ಮಂಗಳೂರಲ್ಲಿ ಅಲ್ಲಲ್ಲಿ ಬಾರಿ ಚಂದ ಕಾಣ್ತದೆ, ಭಾರತ ಭೂಪಟಾಗೆ ಸ್ಕ್ವೇರ್ ಆಗಿ ಕಟ್ಟಿಂಗ್ ಮಾಡ್ತಾ ಇರ್ತಾರೆ. ಕಾಂಕ್ರೀಟ್ ಹಾಕೋ ಮುಂಚೆ ಪೈಪ್ ಲೈನ್ ಶಿಫ್ಟ್ ಮಾಡಬಹುದಿತ್ತಲ್ಲ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಿದ್ದೆ 12 ವರ್ಷ ಮೊದಲು ಯಡಿಯೂರಪ್ಪರ ಫಸ್ಟ್ 100 ಕೋಟಿ ಬರುವಾಗ. DK ಅಶೋಕ್ ಕಾರ್ಪೊರೇಟರ್ಗೆ ಚಾಲೆಂಜ್ ಮಾಡಿದ್ದು, ನಾನು ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡ್ತೇನೆ, ನಿಮ್ಗೆ ಲಾಭ ಇದ್ದ ಕಾರಣ ನೀವು ಚಪ್ಪಾಳೆ ಹೊಡಿತೀರಿ ಕಾಂಕ್ರೀಟಿಗೆ. ಈಗ ಓಕೆ ಈಗ ಇದು ಈ ಒಂದು ವಾರ್ಡ್ ಸಮಿತಿಯಲ್ಲಿ ತಕ್ಕ ಮಟ್ಟಿಗೆ ಆದರೂ ಏನು ಆ ವಾರ್ಡ್ನಲ್ಲಿ ಆಗಬೇಕಾದ ಅಭಿವೃದ್ಧಿ ಕಾರ್ಯಗಳನ್ನು ಒಂದು ಸ್ಕ್ರೀನಿಂಗ್ ಮಾಡುವ ಸಾಧ್ಯತೆಗಳಿದೆ, ಗ್ಯಾರಂಟಿ ಇದೆ. ಮತ್ತೆ ಅದರಲ್ಲಿ ಕಂಪ್ಲೇಂಟ್ ಅದು ಉದಾಹರಣೆಗೆ ಯಾವುದೊಂದು ಇನ್ನೂ ಒಂದಿದೆ ಭಟ್ರೆ, ಸಾರ್ವಜನಿಕರು ಬಂದು ಅಹವಾಲು ಕೊಡಬಹುದು. ಈಗ ಅಹವಾಲು ಕೊಡಬಹುದು, ಇದು ವೆರಿ ಇಂಪಾರ್ಟೆಂಟ್. ನೀವು ಅದ್ರ ಕಂಪ್ಲೀಟ್ ನಾವು ಜನರಿಗೆ ಹೇಳ್ಬೇಕಾಗ್ತದೆ. ಖಾಲಿ ಸಮಿತಿ ಅಲ್ಲ, ಆ ಸಮಿತಿಗೆ ಸಮಿತಿ ಸಾರ್ವಜನಿಕರಿಗೆ ಅವೈಲಬಿಲಿಟಿ ಇರಬೇಕು.
ಅಂತಹ ಜಾಗದಲ್ಲೇ ಮೀಟಿಂಗ್ ಮಾಡಬೇಕು ಮತ್ತು ಅಲ್ಲಿ ಬಂದು ಸಾರ್ವಜನಿಕರು ಒಬ್ಬ ಅದಕ್ಕೆ ಹೇಳಿದ್ ನಾನು ತಲೆಕೆಟ್ಟವ ಇದ್ರೆ ಸಾಕು, ಒಂದು ಸ್ವಲ್ಪ ಆದ್ರೂ ನಿಯಂತ್ರಣ. ಕುಡಿಯೋ ನೀರಿನ ಸಮಸ್ಯೆ, ಡ್ರೈನೇಜ್ ಸಮಸ್ಯೆ. ಉದಾಹರಣೆಗೆ ನಿಮ್ಮ ಬಿಲ್ಡಿಂಗಿನ ಕೆಳಗೆ 1 ವಾರದಿಂದ ನೀರು ಉಕ್ಕಿ ಹರಿತಾ ಇದೆ, 100 ಜನ ಮೂಗಿಗೆ ಕೈ ಬಾಯಿಗೆ ಮುಚ್ಚಿ ಹೋಗ್ತಾ ಇದ್ದಾರೆ. ಇದೇ ವಾರ್ಡ್ ಸಮಿತಿ ಇದ್ರೆ ಅಲ್ಲಿಯ ಲೋಕಲ್ ಮೆಂಬರ್ಗೆ, ಈಗ ಕಾರ್ಪೊರೇಟರ್ ಕೆಲವು ಸರಿ ಫೋನ್ ತೆಗೆಯುವುದಿಲ್ಲ, ಬೇರೆ ಪಕ್ಷ ಅಂತ ಇಟ್ಕೊಳ್ಳಿ. ಇಂಥ ಸಮಸ್ಯೆಗಳಿಗೆ, ಕುಡಿಯೋ ನೀರು, ಡ್ರೈನೇಜ್ ಸಮಸ್ಯೆಗೆ ವಾರ್ಡ್ ಕಮಿಟಿ ಸದಸ್ಯ ನಿಜವಾಗಿ ಒಂದು ಸ್ಪಂದಿಸಿದ್ರೆ ಆ ಏರಿಯಾದ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ತುಂಬಾ. ಆ ಸಮಿತಿಯ ಸಭೆಗೆ ಹೋಗಿ ಅರ್ಜಿ ಕೊಡ್ಬೋದು, ನೆನ್ಪಿಟ್ಟುಕೊಳ್ಳಿ. ಅಷ್ಟು ಪವರ್ಫುಲ್ ಇದೆ. ನನ್ನ ಮನೆ ಹತ್ರ ಸರ್ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಒಂದು ವ್ಯಕ್ತಿ, ನಾನು ಯಾರಂತ ಹೇಳುದಿಲ್ಲ, ಕಂಬದಲ್ಲಿ ಲೈಟ್ ಉರಿಯದಿದ್ದರೆ ಫೋನ್ ಮಾಡ್ಲಿಕ್ಕೆ ನಾನು ನಾಳೆ ಸಮಿತಿ ಆಗ್ಲಿ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ದೊಡ್ಡ ವ್ಯಕ್ತಿ, ರಿಕ್ಷಾ ಡ್ರೈವರ್ ಹತ್ರ ಕೇಳಿದರೆ ಅವರ ಹೆಸರು ಗೊತ್ತಿಲ್ಲ. ಆಯ್ತು, ಈಗ ಏನೇಯೋ ಅಂದ್ರೆ ಈ ಒಂದು ವಾರ್ಡ್ ಸಮಿತಿ ಜಾರಿಗೆ ಬಂದ್ರೆ ಅನೇಕ ಒಟ್ಟು ಈ ಒಂದು ನಗರ ಪಾಲಿಕೆಯ ವತಿಯಿಂದ ಆ ಒಂದು ವಾರ್ಡ್ ನಲ್ಲಿ ನಡೆಯುವಂತ ಕಾಮಗಾರಿಗಳ ಬಗ್ಗೆ ಮೂಗುದಾರ ಹಾಕಬಹುದು, ನಿಗಾ ಇಡಬಹುದು. ಮತ್ತೆ ಆ ವಾರ್ಡ್ ನಲ್ಲಿ ಏನೇನು ಕೆಲಸಗಳು ಆಗಬೇಕು ಅನ್ನುವ ಬಗ್ಗೆ ಕೂಡ ಈ ಒಂದು ವಾರ್ಡ್ ಕಮಿಟಿ ಸಂಬಂಧಪಟ್ಟ ಕಾರ್ಪೊರೇಟರ್ಗೆ ಮತ್ತು ನಗರ ಪಾಲಿಕೆಗೆ ತನ್ನ ಒಂದು ಅಭಿಪ್ರಾಯವನ್ನು. ಈಗ ನೋಡಿ ಏನಾಗ್ತದೆ, ಈಗ ನನ್ನ ಏಕ ಪ್ರಕೃತಿಯ ನಡೀತಾ ಹಿಡಿದು ಕಾರ್ಪೊರೇಟರ್ ಅವನ ಅಂದಾಜಲ್ಲಿ ಇರ್ತದೆ, ಇಂಥ ರೋಡ್ಗಳಿಗೆ ಮಾಡಬೇಕು, ನನಗೆ ಇಲ್ಲಿ ಓಟ್ ಬಂದಿದೆ ಅಂತ. ಈ ವಾರ್ಡ್ ಸಮಿತಿ ರಚನೆ ಆಗುವಾಗ ಜನರು ಅಹವಾಲು, ನಮ್ಮ ಇದು ರಸ್ತೆಗೆ ಕಾಂಕ್ರೀಟ್ ಆಗಬೇಕು, ಅಥವಾ ನಮ್ಮಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಅಥವಾ ಡ್ರೈನೇಜ್ ಸಮಸ್ಯೆ ಇದೆ, ಪ್ರತಿಯೊಂದು ಸಮಸ್ಯೆಗೆ ಅವನು ಸ್ಪಂದಿಸಿ ಕಾರ್ಪೊರೇಟರ್ ಹೇಳಿಸಿ ಮಾಡಿಸುವಂತ ಒಂದು ಅಧಿಕಾರ ವಾರ್ಡ್ ಸಮಿತಿಗೆ ಇದೆ. ಅಂತೂ ಇದು ನಿಜವಾಗಿ ಕೆಲಸ. ಮಂಗಳೂರು ನಿಜವಾಗಿ ಒಂದು ಅಭಿವೃದ್ಧಿ ಆಗುವುದಲ್ಲಿ ಯಾವುದೇ ಸಮಸ್ಯೆ ಮೊದಲನೇ ಹೆಜ್ಜೆ ಇದು. ಮೊದಲನೇ ಹೆಜ್ಜೆ. ಓಕೆ ವೀಕ್ಷಕರೇ, ಈ ಒಂದು ವಾರ್ಡ್ ಕಮಿಟಿ ರಚನೆಯ ಕೌಂಟ್ ಡೌನ್ ಈಗಾಗಲೇ ಆರಂಭವಾಗಿದೆ. 17ನೇ ತಾರೀಕಿಗೆ ತನಕ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಕೂಡ ಅವಕಾಶ ಇದೆ. ನಿಮ್ಮ ವಾರ್ಡ್ ನಲ್ಲಿ 4 ಗಂಟೆವರೆಗೆ, 17ನೇ ತಾರೀಕಿನ 4 ಗಂಟೆ ತನಕ. ಮತ್ತು ಕೊನೆಯದೊಂದು ವೆರಿ ಇಂಪಾರ್ಟೆಂಟ್ ಕಂಟೆಸ್ಟ್ ಇದೆ, ಆಯ್ತಾ? ಎಲ್ಲ ತುಂಬಾ ಜನ ಆಗಿ ಸೆಲೆಕ್ಷನ್ ಆಗದೆ ಹೋದ್ರೆ ಈ ಚುನಾವಣೆ ವಾರ್ಡ್ ಬೂತ್ ಅಲ್ಲಿ ಚುನಾವಣೆ ಆಗ್ತದೆ. ಇನ್ನೊಂದು ಅವರು ಯಾವ ಇದಕ್ಕೆ SC ST ST ಜನರಲ್ ಅದನ್ನ ಕ್ಲೀನ್ ಆಗಿ ಮೆನ್ಷನ್ ಮಾಡಬೇಕು, ಯಾವ ಅದಕ್ಕೆ ಅರ್ಜಿ ಹಾಕ್ತೇನೆ. ಸುಮ್ಮನೆ ಜನರಲ್ ಅರ್ಜಿ ಹಾಕಿದ್ರೆ ಆಗ್ಲಿಕ್ಕಿಲ್ಲ. ತಮ್ಮ ಮಾಧ್ಯಮದ ಮುಖಾಂತರ ಇದೊಂದು ವಿಚಾರ ಹೇಳಿ, MCCCB ಗ್ರೂಪ್ ಇದು ಫೇಸ್ಬುಕ್ ಅಲ್ಲಿ ನೋಡ್ಕೊಳ್ಳಿ, ಅದರಲ್ಲಿ ಕರೆಕ್ಟ್ ಆಗಿ ನಾವು ಡೀಟೇಲ್ಸ್ ಕೊಟ್ಟಿದ್ದೇವೆ. ಹೇಗೆ ನಾವು ಇಂಟರ್ನೆಟ್ ಮುಖಾಂತರ, ಸಾರಿ ನಮ್ಮ ಇದವರು ಕಂಪ್ಯೂಟರ್ ಮುಖಾಂತರ ನಾವು ಹೇಗೆ ಅರ್ಜಿ ಮಾಡಬಹುದು, ಡೈರೆಕ್ಟ್ ಅರ್ಜಿ ಯಾವ ರೀತಿಯಲ್ಲಿ ಹಾಕಬಹುದು, ಎಲ್ಲಾ ಮಾರ್ಗದರ್ಶನ MCCCB ಗ್ರೂಪ್ ಎಂಬ ಫೇಸ್ಬುಕ್ ಅಲ್ಲಿ ಇದೆ. ಹೌದು. ಆಮೇಲೆ ಮಂಗಳೂರು ಮಹಾನಗರ ಪಾಲಿಕೆಯವರ ವೆಬ್ಸೈಟ್ ಅಲ್ಲಿ ಕೂಡ ಇದೆ, www.mangalorcity.mrc.gov.in ಅನ್ನುವಂತ ವೆಬ್ಸೈಟ್ ಅಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿ ಇದೆ. ಆಮೇಲೆ ಅವರು ಸಬ್ಮಿಷನ್ ಯಾವುದಕ್ಕೆ ಕೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಅರ್ಜಿಯನ್ನು ಆನ್ಲೈನ್ ಅಲ್ಲಿ ಕೂಡ ಅಂದ್ರೆ mccwardcommittee@gmail.com ಕೂಡ ಸಲ್ಲಿಸಬಹುದು ಅಂತ ವೀಕ್ಷಕ. ಹೌದು. ಈಗಾಗಲೇ 3 ಮಂದಿ ಸಾಮಾಜಿಕ ಕಾರ್ಯಕರ್ತರು ಸಮಗ್ರವಾಗಿ ಈ ಒಂದು ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ವಾರ್ಡ್ ಸಮಿತಿ ಯಾಕೆ ಬೇಕು, ಅದರ ಕಾರ್ಯನಿರ್ವಹಣೆ ಯಾವ ರೀತಿ ಇರುತ್ತೆ ಮತ್ತು ಜವಾಬ್ದಾರಿ ಏನು ಅಂತ. ನಾವೇನೋ ಸುಮ್ಮನೆ ಭಟ್ರು ಹೇಳಿದ್ರಲ್ಲ, ನಮ್ಮ ಫ್ಲ್ಯಾಟ್ನ ಕೆಳಗಡೆನೆ ಒಂದಷ್ಟು ಚರಂಡಿ ಡ್ರೈನೇಜ್ ಓಪನ್ ಆಗಿ ಹೋಗ್ತಾ ಇದ್ರು ಕೂಡ ನಾವು ಮಾತನಾಡೋದಿಲ್ಲ. ಯಾರಾದರೂ ಪರವೂರಿನವರು ಬಂದು ಅಥವಾ ಯಾರಾದರೂ ಅಕ್ಕಪಕ್ಕದಲ್ಲಿರುವಂಥ ಸಾಮಾಜಿಕ ಕಾರ್ಯಕರ್ತರು ಬಂದು ಅವರು ನಗರ ಪಾಲಿಕೆಗೆ ದೂರು ಕೊಟ್ಟು ಅಥವಾ ಜಿಲ್ಲಾಧಿಕಾರಿಗೆ ದೂರು ಕೊಟ್ಟು ಮಾಡಲಿ ಅಂತ ಕಾಯ್ತಾ ಇರ್ತಾರೆ ಅಂತ. ಬಟ್ ಇನ್ನು ಹಾಗೆ ಆಗುವುದಿಲ್ಲ. ಆಯಾಯ ವಾರ್ಡ್ನವರೇ ಅದಕ್ಕೆ ಜವಾಬ್ದಾರಿ ತಗೊಳ್ಬೇಕು. ಸೊ ಸುಮ್ಮನೆ ಒಂದಷ್ಟು ಚುನಾವಣೆಗೆ ಕೂಡ ಭಾಗಿದಾರ ಆಗದೆ ಕಮೆಂಟ್ ಮಾಡುವುದಕ್ಕಿಂತ, ರಾಜಕೀಯ ಪಕ್ಷಗಳನ್ನು ದೂರುವುದಕ್ಕಿಂತ, ರಾಜಕಾರಣಿಯನ್ನು ದೂರುವುದಕ್ಕಿಂತ, ನಮ್ಮ ಸ್ಥಳೀಯ ಕಾರ್ಪೊರೇಟರನ್ನು ದೂರುವುದಕ್ಕಿಂತ ಇದು ಒಂದು ಒಳ್ಳೆಯ ಅವಕಾಶ. ನಾನು ಕೂಡ ಅದರಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯತೆ ಉಂಟು. ನನ್ನ ಊರಿನಲ್ಲಿ, ನನ್ನ ವಾರ್ಡ್ನಲ್ಲಿ ಏನಾಗಬೇಕು, ಏನು ಆಗಬಾರದು ಅನ್ನೋದನ್ನು ಕೂಡ ಹೇಳುವಂಥ ಒಂದು ಅಧಿಕಾರ, ಸರ್ಕಾರ ನೀಡಿದಂಥ ಒಂದು ಅಧಿಕಾರದ ಒಂದು ವೇದಿಕೆ ಇದು ವಾರ್ಡ್ ಕಮಿಟಿ. ಅದರಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇದೆ. 17ನೇ ತಾರೀಕಿಗೆ ತನಕ ನಿಮ್ಮ ವಾರ್ಡ್ನಲ್ಲಿ ನಿಮಗೆ ಇಂಥ ಒಂದು ಇಚ್ಛಾಶಕ್ತಿ ಇದ್ದರೆ ನೀವು ಭಾಗಿದಾರರಾಗಿ ಆಮೇಲೆ ನೀವು ಟೀಕೆ ಮಾಡಿ. ಸೊ ಈ ಒಂದು ಸಂವಾದದಲ್ಲಿ ಇಷ್ಟು ಹೊತ್ತು ಭಾಗವಹಿಸಿದಂಥ MG ಹೆಗ್ಡೆ ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಜೆರಾರ್ಡ್ ಟವರ್ಸ್ ಅವರಿಗೆ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಗೋಪಾಲಕೃಷ್ಣ ಭಟ್ ಅವರಿಗೆ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸ್ತೇನೆ. ವೀಕ್ಷಕರೇ, ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.